ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಕರ್ಮಯೋಗ ಮೂರನೇದು ಕೂಡ ಕರ್ಮಯೋಗ, ಆದರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂದರೆ ಅಂತ ಯಾರು ಹೇಳ್ಬೋದು? ಯಾರಾದರೂ ಹೇಳ್ಬೋದಾ? ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂದರೆ ಅಂತ? ಯಾವುದೇ ಕಾರ್ಯವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಒಂದು ಆಲೋಚನೆ ಇಟ್ಟುಕೊಂಡು ಮಾಡುವಂಥ. ಅದು ಹೇಗೆ ಮಾಡುವಂಥದ್ದು? ಹೇಗೆ ಮಾಡುವಂಥ? ಪ್ರತಿಯೊಂದು ಕಾರ್ಯವನ್ನು ಕೃಷ್ಣಾರ್ಪಣ ಅಂತ ಹೇಳಿ, ಅಥವಾ ಕೃಷ್ಣನಿಗೆ ಅರ್ಪಿತ ಅಂತ ಹೇಳಿ. ಆಗುವುದಿಲ್ಲ ಮಾಡಲಿಕ್ಕೆ ಹಾಗೆ. ಈಗ ಅದಕ್ಕೆ ಉತ್ತರ ಈಗ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಮಾಡಿದ್ದೇನೆ. ಅಲ್ಲ, ಈಗ ಆಲ್ರೆಡಿ ಅದು ಆಗಿದೆ, ಅದು ಆಗಿ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ. ಉತ್ತರ ಅದರಲ್ಲಿ ಉಂಟು, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಅಲ್ಲಲ್ಲ ಅದಲ್ಲ ಹಾಂ ಅಲ್ಲ. ಈಗ ನಾನು ಇದಕ್ಕಿಂತ ಮುಂಚೆ ಎಂತ ಮಾಡಿದ್ದು ಕ್ಲಾಸಿಗಿಂತ ಮುಂಚೆ? ಹಾಂ, ಕೀರ್ತನ್ ಮಾಡಬೇಕು. ಕೀರ್ತನಲ್ಲಿ ಎರಡು ಉಂಟು, ಒಂದು ಜಪ ಮತ್ತು ಒಂದು ಕೀರ್ತನ. ಈಗ ನಾವು ಜಪ ಮಾಡ್ತೇವೆ 16 ಸುತ್ತು, 2 ಗಂಟೆ ಬೇಕು. ಮತ್ತು ನಾವು ಕೀರ್ತನ ಮಾಡ್ತೇವೆ ಟೆಂಪಲಲ್ಲಿ, ನಾವು ಮಿನಿಮಮ್ 3 ಗಂಟೆ ಕೀರ್ತನ ಮಾಡ್ತೇವೆ, 2-3 ಗಂಟೆ. ಹಾಗೆ 3 ಗಂಟೆ ಕೀರ್ತನ, 2 ಗಂಟೆ ಜಪ, ಮತ್ತೆ ನಿಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಲಿಕ್ಕೆ ಇಲ್ಲದ ಆಗೋದಿಲ್ಲ. ಕಲಿಯುಗ ಅಂದರೆ ನಮ್ಮನ್ನು ಮಾಯೆ ತಿಂದು ಬಿಡ್ತದೆ. ಮಾಯೆ ಹೇಳುವಂಥದ್ದು ನಾನು ಸರಿ, ನಾನು ಸರಿ, ನಾನು ಸರಿ. ಈಗ ನಾವು ಎಂತಂದರೆ ಮೈಂಡ್ದು ಕೇಳುವಂಥದ್ದು. ಮೈಂಡಿದು ಹೋಗಬೇಕಿದ್ರೆ ಕೃಷ್ಣನ ಕೀರ್ತನ ಮಾಡಬೇಕು, ಜಪ ಮಾಡಬೇಕು, ಆಗ ಕೃಷ್ಣ ಬಗ್ಗೆ ಕಾರ್ಯ ಮಾಡಲಿಕ್ಕೆ ಆಗ್ತದೆ, ಇಲ್ಲದೆ ಆಗೋದಿಲ್ಲ. ಇಲ್ಲ ನಾವು ಹೇಳುವಂಥದ್ದು ಮಾತ್ರ, ನಾನು ಕೃಷ್ಣಾರ್ಪಣ ಮಾಡಿ ಎಲ್ಲವನ್ನು ಮಾಡ್ತೇನೆ, ಅದು ಜಸ್ಟ್ ಫಾರ್ ನೇಮ್ ಸೇಕ್. ಕೃಷ್ಣಾರ್ಪಣೆ ಮಾಡುವಂಥ ಜಸ್ಟ್ ಫಾರ್ ಹೆಸರಿಗೆ ಮಾತ್ರ. ಈ ರೀತಿ ನಾವು ಕೀರ್ತನ ಮಾಡಿದರೆ ಈಗ ನಿಮಗೆ ಈಗ ಜಸ್ಟ್ ಒಂದು 20 ಮಿನಿಟ್ಸ್, ನಾವು 45ಗೆ ಸ್ಟಾರ್ಟ್ ಮಾಡಿದ್ದು 5ಗೆ 20 ಮಿನಿಟ್ಸ್ ಏನೂ ಅಲ್ಲ ಇದು. ಚೈತನ್ಯ ಮಹಾಪ್ರಭು 500 ವರ್ಷದ ಹಿಂದೆ ಜಗನ್ನಾಥಪುರಿಯಲ್ಲಿ ಬೆಳಿಗ್ಗೆ 3 ಗಂಟೆ ಸಂಜೆ 3 ಗಂಟೆ ಕೀರ್ತನ, ಬೆಳಿಗ್ಗೆ 3 ಗಂಟೆ ಸಂಜೆ 3 ಗಂಟೆ ಕೀರ್ತನ. ಮತ್ತು ಅದ್ವೈತಾಚಾರ್ಯರ ಮನೆಯಲ್ಲಿ ಶಾಂತಿಪುರಲ್ಲಿ 10 ದಿವಸ ಇದ್ದರು. ನಿತ್ಯಾನಂದ ಪ್ರಭು ಅವರನ್ನು ಮೋಸ ಮಾಡಿ ಯಮುನಾ ಅಂತ ಕರ್ಕೊಂಡು ಹೋಗುವಂಥದ್ದು, ಅದು ನೋಡುವ ಗಂಗಾ ಅಲ್ಲಿ, ಯಾಕೆಂದರೆ ಅವರ ತಾಯಿ ಅಲ್ಲಿ ಬರುವಂಥದ್ದು ಅದ್ವೈತಾಚಾರ್ಯ ಮನೆಗೆ. ಅಲ್ಲಿ ವಾಪಸ್ ಸೇಮ್ ಬೆಳಿಗ್ಗೆ 3 ಗಂಟೆ ಸಂಜೆ 3 ಗಂಟೆ ಕೀರ್ತನೆ. ಮತ್ತು ನಮ್ಮದು ಇಸ್ಕಾನ್ ಫೌಂಡರ್ ಆಚಾರ್ಯ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅಮೆರಿಕಕ್ಕೆ ಹೋದರು, ವಾಪಸ್ 3 ಗಂಟೆ ಕೀರ್ತನೆ, ವಾಪಸ್ 3 ಗಂಟೆ ಕೀರ್ತನೆ. ಪಾರ್ಕಲ್ಲಿ ಹೋಗಿ ಕೀರ್ತನ ಮಾಡಿದರು. ಎಲ್ಲ ಹಿಪ್ಪಿನವರು, ಅವ್ರಿಗೆ ಕೃಷ್ಣ ಯಾರಂತ ಗೊತ್ತಿಲ್ಲ. ಎಲ್ಲರೂ ಶುದ್ಧ ಭಕ್ತರ ಬಾಯಿಯಿಂದ ಬರುವಂಥ ವಾಣಿ, ಅದು ಶುದ್ಧವಾದ ವಾಣಿ. ಇಂಟೆನ್ಸ್ ಡಿಸೈರ್ ಪ್ರಭುಪಾದ ಹತ್ರ ಇತ್ತು, ಕೃಷ್ಣನಿಗೆ ಸೇವೆ ಮಾಡಬೇಕನ್ನುವ. ಹಾಗಾಗಿ ಈ ಕೀರ್ತನೆಯಿಂದ ಬರ್ತದೆ, ಈ ಕೀರ್ತನೆಯಿಂದ ಬರ್ತದೆ. ಹಾಗೆ ಕೃಷ್ಣ ಪ್ರಜ್ಞೆಯ ಕಾರ್ಯ ಅಂದರೆ ಇದು. ಅದಕ್ಕೆ ನಾನು ಇವತ್ತು ಹೇಳಿದ್ದು, ನಾನು ಯಾಕೆ ಮೊನ್ನೆ ಅವರಿಗೆ ಹೇಳಿದ್ದು, ಇವತ್ತು ನಾನು 20 ನಿಮಿಷ ಕೀರ್ತನೆ ಮಾಡ್ತೇನೆ ಅಂತ. ಯಾಕೆಂದರೆ ಇದಕ್ಕೆ ರಿಲೇಟೆಡ್ ಎಲ್ಲೆಲ್ಲ ಮಾಡಲಿಕ್ಕೆ ಉಂಟು ಆಗ ಮಾಡುವಂಥದ್ದು. ಹಾಗಾಗಿ ಕರ್ಮಯೋಗ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಇದಕ್ಕೆ ಮೇಯ್ನ್ ಅಂತಂದರೆ ಕಲಿಯುಗದಲ್ಲಿ ಚಾಂಟಿಂಗ್. ಚೈತನ್ಯ ಮಹಾಪ್ರಭು 8 ಶಿಕ್ಷಾಶ್ರಮ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮೊದಲನ ಶಿಕ್ಷಾಶ್ರಮ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೇರೆ ಎಂತ ಕೊಡಲಿಲ್ಲ ಚೈತನ್ಯ ಮಹಾಪ್ರಭು, ಚೈತನ್ಯ ಸ್ವತಃ ಕೃಷ್ಣ. ಆ ಮೊದಲ ಶಿಕ್ಷಾಶ್ರಮ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚೇತೋ ದರ್ಪಣ ಮಾರ್ಜನ ಭವಮಾಧವಾಗ್ನಿ ನಿರ್ವಾಪಣ ಶ್ರೇಯ ಕೈರವ ಚಂದ್ರಿಕಾ ವಿತರಣ ವಿದ್ಯಾವದೋ ಜೀವನ ಆನಂದಾಂಬುದಿವಾರ್ಧನ ಪ್ರತಿಪದಂ ಪೂರ್ಣಾಮೃತ ಸ್ವಾದನ.
ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಇದು ಶಿಕ್ಷಾಷ್ಟಕಂ ಮೊದಲ ಪ್ಯಾರ. ಇದರ ಮೀನಿಂಗ್ ಕೂಡ ಹೇಳ್ತೇನೆ, ತುಂಬ ಬ್ಯೂಟಿಫುಲ್ ಮೀನಿಂಗ್. ಚೇತೋ ದರ್ಪಣ ಮಾರ್ಜನಂ. ಚೇತ ಅಂದರೆ ಪ್ರಜ್ಞೆ. ವಾಪಸ್ ಇಲ್ಲಿ ಪ್ರಜ್ಞೆ ಉಂಟು, ಕೃಷ್ಣ ಪ್ರಜ್ಞೆ. ಚಿತ್ತ, ಕಾನ್ಷಿಯಸ್ನೆಸ್. ಚೇತೋ ದರ್ಪಣ. ದರ್ಪಣ ಅಂದರೆ ಕನ್ನಡಿ. ಮಾರ್ಜನಂ ಅಂದರೆ ಕ್ಲೀನ್ ಮಾಡುವಂಥದ್ದು. ಈಗ ನಮ್ಮ ಚಿತ್ತ ಕಾನ್ಷಿಯಸ್ನೆಸ್ ಅಲ್ಲಿ ಕೃಷ್ಣ ಇಲ್ಲ. ರಾಧಾರಾಣಿ ಅವಳು ಕೆಲವೊಮ್ಮೆ ಕೃಷ್ಣ ಚೇಷ್ಟೆ ಮಾಡ್ತಾನೆ, ಅದಕ್ಕೆ ಅವಳು ಹೋಗುವಂಥದ್ದು. ಎಸ್, ನಾನು ಕೃಷ್ಣನ ಮರೀತೇನೆ ಅಂತ. ಅವಳಿಗೆ 1 ಸೆಕೆಂಡ್ ಮರೀಲಿಕ್ಕೆ ಆಗುವುದಿಲ್ಲ. 1 ಸೆಕೆಂಡ್. ನಮಗೆ 1 ಸೆಕೆಂಡ್ ಕೃಷ್ಣನ ಸ್ಮರಣೆ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ನಾವು ಕಣ್ಣನ್ನು ಕ್ಲೋಸ್ ಮಾಡುವಾಗ ನೀವು ಬೇಕಿದ್ರೆ ಮಾಡಿ. ಯಾರು ಬರುವಂಥದ್ದು? ಮಗ, ಮಗಳು, ತಂದೆ, ತಾಯಿ, ಗಂಡ, ಹೆಂಡತಿ. ಬರುವುದಿಲ್ಲ, ಕೃಷ್ಣ ಬರುವುದಿಲ್ಲ. ಹಾಗಾಗಿ ಈಗ ಚೇತೋ ದರ್ಪಣ ಮಾರ್ಜನಂ, ನಮ್ಮ ಕಾನ್ಷಿಯಸ್ನೆಸ್, ಚಿತ್ತ, ಪ್ರಜ್ಞೆಯಲ್ಲಿ ಧೂಳುಂಟು. ದರ್ಪಣ ಅಂದರೆ ಕನ್ನಡಿ. ಧೂಳುಂಟು. ಧೂಳು ಅಂದರೆ ಎಂತ? ಕಾಮ. 3ನೇ ಅಧ್ಯಾಯದ್ದು 37ನೇ ಶ್ಲೋಕ. ಕಾಮಯೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಮಹಾಶಾಣ ಮಹಾಪಾಪ. ಅಂದರೆ ಅರ್ಜುನ ಕೇಳುವಂಥದ್ದು, ಜನರು ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ? ಅದಕ್ಕೆ ಕೃಷ್ಣ ಹೇಳುವಂಥದ್ದು ಕಾಮಯೇಶ ಕ್ರೋಧೇಶ ರಜೋಗುಣ ಸಮುದ್ಭವ. ಕಾಮ ಎಲ್ಲವನ್ನು ನುಂಗಿ ಹಾಕುವ ದೊಡ್ಡ ಶತ್ರು ಅಂತೆ. ಪ್ರಭುಪಾದ ಹೇಳುವಂಥದ್ದು ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಅಸೂಯೆ, ಹೊಟ್ಟೆ ಕಿಚ್ಚು. ಒಂದು ಬಂದರೆ ಉಳಿದದೆಲ್ಲ ಬರ್ತಂತೆ. ಅದು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತೆ. ಒಂದು ಬಂದರೆ ಉಳಿದದೆಲ್ಲ ಬರ್ತದೆ. ಹಾಗಾಗಿ ಈಗ ನಮ್ಮ ಚಿತ್ತದಲ್ಲಿ, ಅದಕ್ಕೆ ಪ್ರಭುಪಾದ ಒತ್ತಿ ಹೇಳುವ ಚಾಂಟ್ ಚಾಂಟ್ ಚಾಂಟ್, ಡೂ ಕೀರ್ತನ್ ಚಾಂಟ್. ಯಾಕೆ ಒತ್ತಿ ಹೇಳುವಂಥದ್ದು? ಯಾಕೆಂದರೆ ಎಲ್ಲ ಕೊಳಕು ಎಲ್ಲ ದೂರ ಹೋಗ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಪ್ರಭುಪಾದ್ ಒಮ್ಮೆ ಎಂತ ಆಯ್ತಂದ್ರೆ, ಅಮೇರಿಕಾದಲ್ಲಿ ಒಂದು ಜಾಗವನ್ನು ನೋಡ್ತಾರೆ. ನೋಡುವಾಗ ಪ್ರಭುಪಾದ್ ಖುಷಿ ಆಗ್ತದೆ. ಪ್ರಭುಪಾದ್ ಹೇಳ್ತಾರೆ, ಅದಕ್ಕೆ ಎಷ್ಟು ಅಂತ ಕೇಳು, ನಂಗೆ ಲೈಕ್ ಆಗಿದೆ. ಎಲ್ಲರೂ ಹೇಳ್ತಾರೆ, ಶಿಷ್ಯರು ಪ್ರಭುಪಾದ್ ಬೇಡ 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 ಬೇಡ. ಎಲ್ಲರೂ ಕೇಳ್ತಾರೆ, ಎಲ್ಲರೂ ಹೇಳ್ತಾರೆ ಬೇಡ ಅಂತ. ಪ್ರಭುಪಾದ್ ಯಾಕೆ? ಪ್ರಭುಪಾದ್ ಅದರಲ್ಲಿ ತುಂಬ ಸುಸೈಡ್ ಅದು ಇದೆಲ್ಲ ಆಗಿದೆ, ಎಲ್ಲ ಆಗಿದೆ, ಬೇಡದೆಲ್ಲ ಯಾರು ತಗೊಳ್ಳೋದಿಲ್ಲ. ಇಮಿಡಿಯೇಟ್ ಮೀಟಿಂಗ್ ಮಾಡು ಅಂತ ಹೇಳ್ತಾರೆ ಪ್ರಭುಪಾದ್. ಮತ್ತು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ತುಂಬ ಕಡಿಮೆಗೆ ಸಿಗ್ತದೆ. ಅದು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಡಿಮೆಗೆ ಸಿಗ್ತದೆ. ಶಿಷ್ಯರು ಹೇಳ್ತಾರೆ, ಪ್ರಭುಪಾದ್ ಯಾಕೆ ಇದನ್ನು ನೀವು ಪರ್ಚೇಸ್ ಮಾಡಿದ್ರಿ? ನಿಮಗೆ ಗೊತ್ತಿಲ್ಲ ಮಾರೆ, ಕೀರ್ತನ್ ಮಾಡಿದರೆ ಎಲ್ಲ ಎಂತಂದರೆ ಸುಸೈಡ್ ಮಾಡಿದರೆ ಆ ಪ್ರೇತ ಅಲ್ಲಿ ಇರ್ತದಂತೆ. ಆ ಪ್ರೇತ ಅಲ್ಲಿಯೇ, ಅಂದರೆ ಅದಕ್ಕೆ ಸದ್ಗತಿ ಇಲ್ಲ. ಸುಸೈಡಲ್ಲಿ ಮಾಡಿದರೆ ಅಲ್ಲಿ ರೊಟೇಟ್ ಆಗ್ತಾ ಇರ್ತದೆ. ಈಗ ಸಪೋಸ್ 35 ವರ್ಷದಲ್ಲಿ ಸುಸೈಡ್ ಮಾಡಿದರೆ ಅವನ ಆಯುಷ್ಯ 80 ಇದ್ದರೆ ನದರ್ 45 ಇಯರ್ಸ್ ಅದು ರೊಟೇಟ್ ಆಗ್ತಾ ಇರ್ತದೆ. ಆತ್ಮಕ್ಕೆ ಸದ್ಗತಿ ಸಿಗುವುದಿಲ್ಲ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಆಸ್ ಸೂನ್ ಆಸ್ ಯು ಡು ಕೀರ್ತನ್ ಆಲ್ ಭೂತ ಪ್ರೇತಸ್ ವಿಲ್ ರನ್ ಅವೇ. ದೂರ ಓಡ್ತದಂತೆ ಎಲ್ಲ. ಹಾಗಾಗಿ ಕೀರ್ತನ್ ತುಂಬ ಪವರ್ಫುಲ್. ನಿಮಗೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಪವರ್ಫುಲ್. ಕೃಷ್ಣ ಪ್ರಜ್ಞೆ ಅಂದರೆ ಕೀರ್ತನ್. ಹಾಗೆ ಇಲ್ಲಿಯ ಓಕೆ, ಇನ್ನು ಕೂಡ ತುಂಬ ಹೇಳ್ಬೋದಾದರೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಎಸ್, ನಾವೀಗ ಚಾಪ್ಟರಿಗೆ ಹೋಗುವ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಶಿ ಯಶ್ರೇಯ ಏತ್ಯೋರೇಕಂ ತನ್ಮೇ ಬ್ರೂಯಿ ಸುನಿಶ್ಚಿತ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯಾ? ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಕರ್ಮವನ್ನು ಬಿಡಲಿಕ್ಕೆ ಹೇಳ್ತಾ ಇದೆಯಾ? ಇಲ್ಲಿ ನೆಕ್ಸ್ಟ್ ಭಕ್ತಿಪೂರ್ವಕ ಕರ್ಮ ಮಾಡಲಿಕ್ಕೆ ಹೇಳ್ತಾ ಇದೆ. ಇದರಲ್ಲಿ ಯಾವುದು ಶ್ರೇಯಸ್ಕರ ಹೆಚ್ಚು? ಅರ್ಜುನ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಈಗ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ. ಎಸ್.
ಇದನ್ನು ನೋಡುವ. ಅರ್ಜುನ ತಪ್ಪು ಗ್ರಹಿಕೆ. ಶುಷ್ಕ ಒಣ ಮಾನಸಿಕ ಆಹಾಪೋಹಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ. ಶ್ಲೋಕ 31ರಿಂದ 37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಶ್ಲೋಕ 42ರಿಂದ 45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಶ್ಲೋಕ 46ರಿಂದ 53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17ರಿಂದ 18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯದ ಶ್ಲೋಕ 33 ಎಲ್ಲ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನ ಗೊಂದಲದಲ್ಲಿದ್ದಾಗ ಸನ್ಯಾಸ ಅಥವಾ ಕರ್ಮ. ಹೀಗೇಗಂದರೆ ಜನರೆಲ್ಲವನ್ನು ಬಿಟ್ಟು ಹೋಗ್ತಾರೆ. ತುಂಬ ನೀವು ನೋಡಿದ್ದೀರಿ, ಬಿಟ್ಟು ಎಲ್ಲಿ ಹೋಗುವಂಥದ್ದು, ಹಿಮಾಲಯಕ್ಕೆಲ್ಲ ಹೋಗ್ತಾರೆ. ಈಗ ನಾಡಿದ್ದು 2025 ಕುಂಭಮೇಳ, ಪೂರ್ಣ ಕುಂಭಮೇಳಕ್ಕೆ ಈ ಯಾರು ಕರ್ಮ ಸನ್ಯಾಸಿಗಳು ಕೇಳ್ತಾ ಇಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಸಾರಿ, ಕುಂಭಮೇಳಕ್ಕೆ ಕರ್ಮ ಸನ್ಯಾಸಿಗಳು ಬರ್ತಾರೆ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ಆದರೆ ಕೃಷ್ಣ ಇಲ್ಲಿ ಅಂತ ಹೇಳುವಂಥದ್ದು ಯಾರಿಗೆ ಫಸ್ಟ್ ಪ್ರಿಫರೆನ್ಸ್? ಕರ್ಮ ಸನ್ಯಾಸಿಗ ಅಲ್ಲ, ಯಾರು ಇಲ್ಲೇ ಇದ್ದು ಕೃಷ್ಣ ಪ್ರಜ್ಞೆ ಮಾಡ್ತಾನೆ ಯಾರಿಗೆ ಇಂಪಾರ್ಟೆನ್ಸ್ ಕೊಡೋನು ಕೃಷ್ಣ? ಹಾಂ, ತೋಡ್ನಾ ನೈ ಜೋಡ್ನಾ ಹೇ. ಮನೆಯನ್ನು ಬಿಟ್ಟು ಹೇಳಲಿಕ್ಕೆ ಕೃಷ್ಣ ಹೇಳಿಲ್ಲ. ಸ್ಥಾನಿಸಿತ ವೇರ್ ಎವರ್ ಯು ಆರ್ ಬಿ ದೇರ್. ಆದರೆ ಕೃಷ್ಣ ಪ್ರಜ್ಞೆಯನ್ನು ಪಾಲನೆ ಮಾಡಬೇಕಂತ ಪ್ರಭುಪಾದ ಹೇಳುವಂಥದ್ದು, ಎ ಗುಡ್ ಗೃಹಸ್ಥ ಈಸ್ ಬೆಟರ್ ದೆನ್ ಸನ್ಯಾಸಿ. ಯಾಕೆ ಪ್ರಭುಪಾದ ಗುಡ್ ಗೃಹಸ್ಥ ಈಸ್ ಬೆಟರ್ ದೆನ್ ಸನ್ಯಾಸಿ ಹೇಳ್ತಾ ಇದ್ದಾರೆ? ಯಾಕೆ ಸನ್ಯಾಸಿ ಎಲ್ಲ ಬಿಟ್ಟು ಹೋಗಿರ್ತಾನೆ. ಅಲ್ಲ, ಇದು ಕರ್ಮ ಸನ್ಯಾಸಿ. ಈಗ ಇಸ್ಕಾನ್ನಲ್ಲಿ ಕೂಡ ಸನ್ಯಾಸಿಗಳಿದ್ದಾರೆ. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಕೆಲಸ ಮಾಡ್ತಾ ಇರ್ತಾನೆ. ಈಗ ನಮ್ಮ ನೋಡಿ ಇಸ್ಕಾನ್ನಲ್ಲಿರುವ ಸನ್ಯಾಸಿಗಳು ಎಂತ ಅಂದರೆ, ಸಿಟಿಯಲ್ಲಿ ಇರುವಂಥದ್ದು ಸುತ್ತ ಎಲ್ಲ ಕೊಳಕು, ಅಂದರೆ ಬಾರ್ ರೆಸ್ಟೋರೆಂಟ್ ಎಲ್ಲ ಬೇಡದಲ್ಲಿರ್ತದೆ, ಅಲ್ಲಿದ್ದು ಪ್ರೀಚಿಂಗ್ ಮಾಡುವಂಥದ್ದು. ದಟ್ ಈಸ್ ನಾಟ್ ಕರ್ಮ ಸನ್ಯಾಸಿ, ದಿಸ್ ಇಸ್ ಭಕ್ತಿ ಸನ್ಯಾಸಿ. ಸೊ ನಾನೀಗ ಹೇಳುವಂಥದ್ದು ಕರ್ಮ ಸನ್ಯಾಸಿ, ಎಲ್ಲವನ್ನು ಬಿಟ್ಟು ಹೋಗುವಂಥವ್ರು. ಕೃಷ್ಣ ಹೇಳುವಂಥದ್ದು, ಅರ್ಜುನ ಪ್ರಶ್ನೆ ಎಲ್ಲವನ್ನು ಬಿಟ್ಟು ಹೋಗುವುದಾ ಅಲ್ಲ ಇಲ್ಲಿದ್ದು ಭಕ್ತಿಪೂರ್ವಕ ಗೃಹಸ್ಥ. ಅರ್ಜುನ ಇಸ್ ಗೃಹಸ್ಥ. ಹಾಗಾಗಿ ಅವನ ಪ್ರಶ್ನೆ ನೋಡಿ ಜನ್ವಿನ್ ಪ್ರಶ್ನೆ, ನಮ್ಮೆಲ್ಲರ ಪ್ರಶ್ನೆ ಅದು. ನಾವು ಈಗೆಲ್ಲ ಗೃಹಸ್ಥರು ಹೇಗೆ ಗೃಹಸ್ಥರ ಪರವಾಗಿ ಹೇಳುವಂಥದ್ದು ಅರ್ಜುನ, ಬಿಕಾಸ್ ಈ ಇಸ್ ಗೃಹಸ್ಥ. ಹಾಗೆ ಯಾವುದು ಒಳ್ಳೆಯದು, ಯಾಕೆ? ಎಸ್, ಯಾರು ಹೇಳ್ಬೋದು ಯಾವುದು ಒಳ್ಳೆಯದು, ಯಾಕೆ ಹೇಳ್ಬೋದಾ? ಯಾಕೆ ನೋಡಿ, ಈಗ ಹೇಗೆಂದರೆ ಗೃಹಸ್ಥನಿಗೆ ಇಂದ್ರಿಯ ಸುಖ ಮಾಡಲಿಕ್ಕೆ ತುಂಬ ಅವಕಾಶ ಉಂಟು. ಆದರೆ ಅದು ಇಂದ್ರಿಯ ಸುಖವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆ ಮಾಡೋದು ಅಂದರೆ ಗ್ರೇಟ್. ಆಪ್ಷನ್ಸ್ ಎಲ್ಲ ಸಿಗ್ತದೆ. ಹಾಂ, ಸಿಗ್ತದೆ. ಆದರೂ ಕೂಡ ಅದನ್ನು ಬಿಟ್ಟವ ಸ್ಯಾಕ್ರಿಫೈಸ್ ಮಾಡೋ, ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಗುಡ್ ಗೃಹಸ್ಥ ಈಸ್ ಆಲ್ವೇಸ್ ಬೆಟರ್ ದೆನ್ ಸನ್ಯಾಸಿ. ಈಗ ಪ್ರಭುಪಾದ ಕೂಡ ಫಸ್ಟಿಗೆ ಗೃಹಸ್ಥ ಆಗಿದ್ರು, ಮತ್ತೆ ಸನ್ಯಾಸ ತಗೊಂಡರು. ಹಾಗೆ ಇದು ಪ್ರಶ್ನೆ. ಎಸ್, ಈಗ ನಾವು ನೋಡುವ ಹೇಗೆ. ಈಗ ಭಗವಂತನ ಉತ್ತರ ಶ್ಲೋಕ 2. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರೌ ಉಭೌ ತಯೋಸು ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ. ದೇವೋತ್ತಮ ಪುರುಷನ ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪದಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸ ಉತ್ತಮ. ಕರ್ಮ ಸನ್ಯಾಸ ಎಲ್ಲವನ್ನು ಬಿಟ್ಟು ಹೋಗುವಂಥದ್ದು ಅದು ಉತ್ತಮ ಅಲ್ಲ ಅಂತ ಹೇಳುವಂಥ ಕೃಷ್ಣ. ಅದು ಉತ್ತಮ ಅಲ್ಲ. ಮತ್ತೆ ಯಾವುದು? ಭಕ್ತಿ ಸೇವಾ ಕರ್ಮ. ಹಾಗಾಗಿ ಯಾವುದನ್ನು ಬಿಡಲಿಕ್ಕಿಲ್ಲ ಕಲಿಯುಗದಲ್ಲಿ, ಯಾವುದನ್ನು ಬಿಡಲಿಕ್ಕಿಲ್ಲ. ಒಟ್ಟಿಗೆ ಇದ್ದು ನಾವು ಕೃಷ್ಣ ಪ್ರಜ್ಞೆ ಮಾಡುವಂಥದ್ದು.
ಭಗವಂತನಿಗೆ ಗೊತ್ತುಂಟು ಕಲಿಯುಗದ ಜನರು ಯಾವ ರೀತಿ, ಅದಕ್ಕೆ ಭಗವಂತ ಈ ರೀತಿ ಹೇಳಿದ್ದಾನೆ. ಇಲ್ಲದ ಯಾಕೆ ನೋಡಿ, ಇದು 5130 ವರ್ಷದ ಹಿಂದೆ ಹೇಳಿದ್ದು ಭಗವಂತ. ಈಗ ಇದು ಅಪ್ಲೈ ಆಗ್ತದೆ, ಭಗವಂತ ಹೇಳುವಂಥದ್ದು ಅಪ್ಲೈ ಆಗ್ತದೆ. ಭಗವಂತನಿಗೆ ನಮ್ಮ ಮೆಂಟಾಲಿಟಿ ಗೊತ್ತುಂಟು. ಸೊ ಈಸ್ ಹೆಲ್ಪಿಂಗ್ ಹಸ್, ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅಂದರೆ ನಾವು ಅವನಲ್ಲಿಗೆ ಬರಬೇಕು, ಆ ಸುಲಭದಲ್ಲಿ ಹೋಗಬೇಕು. ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಎಸ್, ಈಗ ಇದು ನೃಗ ಅಂತ ಒಬ್ಬ ರಾಜ. ನೃಗ ಎಂತ ಮಾಡಿದಂದರೆ ಬ್ರಾಹ್ಮಣರಿಗೆ ಗೋದಾನ ಮಾಡಿದ್ದು. ಗೋದಾನ ಅಂದರೆ ತುಂಬ ಶ್ರೇಷ್ಠ, ತುಂಬ ಶ್ರೇಷ್ಠ. ಅದು ಕೂಡ ಬ್ರಾಹ್ಮಣರಿಗೆ ಮಾಡೋದು ತುಂಬ ಶ್ರೇಷ್ಠ ಅಂತ, ತುಂಬ ತುಂಬ ಪುಣ್ಯದ ಕೆಲಸ. ಅದು ಕೂಡ ಖಾಲಿ ಗೋ ಅಲ್ಲ, ಗೋಗೆ ಒಂದು ಬಂಗಾರ ಹಾಕಿ ದಾನ ಮಾಡಿದ. ಆದರೆ ಎಂತಾಯ್ತಂದರೆ ಒಂದು ಹಸು ಅದು ತಪ್ಪಿ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟಿದ್ದ, ಅದು ಇನ್ನೊಂದು ಅಲ್ಲಿಗೆ ವಾಪಸ್ ಬಂತು ಅವನಲ್ಲಿಗೆ. ಅವನಿಗೆ ಗೊತ್ತಿಲ್ಲ ಅದು, ಅವ ಇನ್ನೊಂದು ಬ್ರಾಹ್ಮಣನಿಗೆ ಕೊಟ್ಟ. ಆ ಬ್ರಾಹ್ಮಣನಿಗೆ ಗೊತ್ತಾಯಿತು, ನನಗೆ ಕೊಟ್ಟದನ್ನು ಇನ್ನೊಬ್ಬನಿಗೆ ಕೊಟ್ಟ ಅಂತ. ಅವು ಬಂದು ಶಾಪ್ ಆಗಿದ್ದು, ನೀನು ಎಂತ ಲಿಸರ್ಡ್ ಆಗೋ ಅಂತ. ಲಿಸರ್ಡ್ಗಿಂತ ಹೇಳುವಂಥದ್ದು ಕನ್ನಡದಲ್ಲಿ ಹಾಂ ಹಲ್ಲಿ. ಈಗ ನೋಡಿ, ಇವ ನೃಗನ ತಪ್ಪಿಯಲ್ಲಿ ಉಂಟು. ಅದಕ್ಕೆ ಹೇಳುವಂಥದ್ದು ನಾವು ಹೆಚ್ಚಿನ ಸತಿ ಹೇಳ್ತೇವೆ, ನಾವು ಒಳ್ಳೆ ಕೆಲಸ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಬೇಕು ಒಳ್ಳೆ ಕೆಲಸ ಅಂತ ಎಂತ. ನಾವು ಪುಣ್ಯ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆ ಕೆಲಸ. ನೋಡಿ ಎಂತಾಯ್ತವ, ಹಳ್ಳಿ ಆದ, ಲಿಸರ್ಡ್ ಆದ. ಅದಕ್ಕೆ ಹೇಳುವಂಥದ್ದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕಾರ್ಯ ಮಾಡಬೇಕು. ಈ ರೀತಿ ಮಾಡಿದರೆ ನಾವು ಹೇಳುವಂಥದ್ದು. ಈಗ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ. ರೈಲ್ವೆ ಸ್ಟೇಷನಲ್ಲಿ ಈಗ ಪ್ರಭುಪಾದ ಹೇಳುವಂಥ ಪಾಯಿಂಟ್ ನಾನು ಹೇಳುವಂಥದ್ದು ನೋಡಿ, ನಮ್ಮದು ಇದರಲ್ಲಿ ಯಾವುದು ಓನಿಲ್ಲ. ನಮ್ಮ ಆಚಾರ್ಯರು ಈಸ್ ಡಿವೈನ್ ಗ್ರೇಸ್ ಅಭಯಚಂದ್ರ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರು ಹೇಳಿದ್ದನ್ನು ಎಕ್ಸಾಂಪಲ್ ಹೇಳಿದ ನಾನು ರಿಪೀಟ್ ಮಾಡೋದು ಅಷ್ಟೇ. ನಮ್ಮದು ಏನು ಓನ್ ಏನಿಲ್ಲ. ಹಾಗೆ ರೈಲ್ವೆ ಸ್ಟೇಷನಲ್ಲಿ ನಾವು ಹೋಗುವಾಗ ತುಂಬ ಮಂದಿ ಇರ್ತಾರೆ, ಎಂತ ಪಾಪದವರು, ಕಣ್ಣಿಲ್ಲದವರು, ಕೈ ಇಲ್ಲದವರು, ಈ ರೀತಿಯೆಲ್ಲ ಇರ್ತಾರೆ. ಆಗ ನಮಗೆ ಆಗ್ತದೆ, ಶೇ ಪಾಪ ಮಾರೆ, ನಾವೆಂತ ಮಾಡ್ತೇವೆ ಅಂತ ಅದೊಂದು ಕೊಡ್ತೇವೆ, ಸ್ವಲ್ಪ ನಮಗೆ ಬೇಜಾರಾಗ್ತದೆ. ಶೇ ಮತ್ತು ನಾವು ಡಿಸ್ಕಸ್ ಮಾಡ್ತೇವೆ. ಈಗ ನಾವು ಗಂಡ ಹೆಣ್ತಿದ್ರೆ ನಾವು ಎಂಥದ್ದು ಸ್ವಲ್ಪ ಕೊಡ್ತೇವೆ, ನಾವು ಹೇಳ್ತೇವೆ ಮತ್ತು ಡಿಸ್ಕಸ್ ಸ್ವಲ್ಪ ಜಾಸ್ತಿ ಕೊಡುವ, ನೋಡಿ ಕಾಲು ಕಟ್ಟಾಗಿದೆ, ಕೈ ಕಟ್ಟಾಗಿದೆ. ಕೆಲವೊಮ್ಮೆ ತುಂಬ ಅಂದರೆ ಸಪೋರ್ ಇರ್ತಾರೆ, ಈ ರೀತಿ ಇರ್ತಾರೆ. ನಮಗೆ ಒಳಗಿಂದ ಬರುವಂಥದ್ದು ಅವರಿಗೆ ಸಹಾಯ ಮಾಡುವಂಥ. ಪ್ರಭುಪಾದ ಹೇಳುವಂಥದ್ದು ನಮಗೆ ನಿಜವಾಗಿ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ ಅಂತೆ. ನಮಗೆ ಆಗುವುದಿಲ್ಲ. ಯಾಕೆಂದರೆ ಪ್ರೀವಿಯಸ್ ಲೈಫ್ ಇದು ಕರ್ಮ ಅವನಿಗೆ ಸಿಗುವಂಥದ್ದು. ಎಂಥ ಬೇಡದು ಮಾಡಿದ್ದಾನೆ ಲಾಸ್ಟ್ ಲೈಫಲ್ಲಿ, ಅವ ಅದನ್ನು ಅನುಭವಿಸುವಂಥದ್ದು ಅವ. ಹಾಗಾಗಿ ನಮಗೆ ಒಳ್ಳೇದು ಮಾಡೋದಂದರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡಬೇಕು. ಈಗ ನಾವು ಕೊಡ್ತೇವೆ ಎಂತ, ನಮ್ಮಲ್ಲಿ ಪ್ರಸಾದ ಇರ್ತದೆ. ಈಗ ಪ್ರಸಾದ ಅಂದಿದೆ, ನಾವು ಪ್ರಸಾದ ಕೊಡುವಂಥದ್ದು ಅವರಿಗೆ. ಆ್ಯಸ್ ಸೂನ್ ಆ್ಯಸ್ ಅವ ಪ್ರಸಾದವನ್ನು ತಿಂದ ಕೂಡಲೇ ಕೃಷ್ಣನ ಸುಕೃತಿ ಸಿಗ್ತದೆ ಅವನಿಗೆ. ನೆಕ್ಸ್ಟ್ ಲೈಫಲ್ಲಿ ಅದು ಕೂಡ ಒಳ್ಳೇದಾಗ್ತದೆ ಅವನಿಗೆ, ಈ ಲೈಫಲ್ಲಿ ಆಗದಿದ್ರು ಕೂಡ. ಹಾಗಾಗಿ ಈಗ ನೋಡಿ, ಇಂಥವರು ತುಂಬ ಮಂದಿ ಇದ್ದಾರೆ. ನೀವು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್, ಬಾಂಬೆಗೆ ಹೋದರೆ ಇಂಥವ್ರು ತುಂಬ ಮಂದಿ ಇದ್ದಾರೆ. ಮಂಗಳೂರಲ್ಲಿ ಸಣ್ಣ ರೈಲ್ವೆ ಸ್ಟೇಷನ್. ನೀವು ಯಾರನ್ನಂತ ನೀವು ಸರಿ ಮಾಡ್ಲಿಕ್ಕೆ ಹೋಗ್ತೀರಿ? ಕೆಲವೊಮ್ಮೆ ಆಗ್ತದೆ, ಎಲ್ಲ ಪಾಪದವರನ್ನು ನಾನು ಸರಿ ಮಾಡಬೇಕಂತ. ಆಗುವುದಿಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ, ಇದು ಕೊರೋನಾ ಟೈಮಲ್ಲಿ ಆದ ಉದಾಹರಣೆ. ಒಬ್ಬ ತುಂಬ ಶ್ರೀಮಂತ, ನಮಗೆ ಪರಿಚಯ ಉಂಟು. ಅವರೆಂತ ಮಾಡಿದ ಅಂದರೆ, ಅವರು ಮಂಗಳೂರಲ್ಲಿರುವ, ಇದು 2020 ಮಾರ್ಚ್ 24ಗೆ ಆದ ಘಟನೆ. ಮಂಗಳೂರಲ್ಲಿರುವ ಎಲ್ಲ ಭಿಕ್ಷುಕರು ಮತ್ತು ಯಾರು ಕೂಲಿಗೆ ಎಲ್ಲ ಪಾಪದವರು ಒಂದು 100 ಮಂದಿಗೆ ಅವರು ಎಂತ ಮಾಡಿದ ಅಂದರೆ ರೇಷನ್ ಕೊಟ್ಟದ್ದು 1,000. ತುಂಬ ಖುಷಿ ಆಯಿತು ಅವರಿಗೆ. ಫೇಸ್ಬುಕ್ಕಲ್ಲೆಲ್ಲ ಹಾಕಿದರು. ನಾವು ಅವರಿಗೆ ಊಟ ಕೊಟ್ಟಿದ್ದೇವೆ ಪ್ರಸಾದ ಮಾಡಿ. ನಮ್ಮದು ಪ್ರಸಾದ ತಿಂದರು.
ಆದರೆ ಅವರು ಕೊಟ್ಟದನ್ನು 500 ರೂಪಾಯಿಗೆ ಮಾರಿ ಕುಡಿದ್ರು. ನೋಡಿ, ಜನರಿಗೆ ಎಂತ ಮಾಡಬೇಕಂತ ಗೊತ್ತಿಲ್ಲ. ಈಗ ಆ ಜನಕ್ಕೆ ಅವ್ರು ಮಾಡಿದ ಕುಡಿದದೆಲ್ಲ ಪಾಪ ಅವ್ರಿಗೆ ಹೋಗ್ತದೆ. ಈಗ ನಾವು ಕೊಟ್ಟಂಥ ಪ್ರಸಾದ ಅವನಿಗೆ ಅದರಲ್ಲಿ ಎಲಿವೇಟ್ ಆಗ್ತಾನೆ ನಾವು. ಹಾಗಾಗಿ ನಮಗೆ ಎಂಥ ಸಹಾಯ ಮಾಡಬೇಕಂತ ಗೊತ್ತಿಲ್ಲ. ನಾವು ಅಯ್ಯೋ ಪಾಪ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ, ಇದು ಕೂಡ ಇನ್ನೊಬ್ಬರು ಅವರೆಂತ ಮಾಡಿದಂದರೆ, ಇಲ್ಲೊಂದು 25 ಭಿಕ್ಷುಕರನ್ನು ಅವರು ತುಂಬ ಕೊಳಕು, ಅಂದರೆ ಬಟ್ಟೆ ಎಲ್ಲ ಗಲೀಜಿ ಎಲ್ಲ ಸ್ಮೆಲ್ ಬರ್ತಾಯಿದ್ರು. ಹಾಗಾಗಿ ಅವರಿಗೆ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗಿ ಎಲ್ಲರಿಗೆ 25 ಮಂದಿಗೆ ಬಟ್ಟೆ, ಹೊಸ ಬಟ್ಟೆ ಮತ್ತು ಸ್ನಾನ ಎಲ್ಲ ಮಾಡಲಿಕ್ಕೆ ಮತ್ತು ಚಪ್ಪಲೆಲ್ಲ ತೆಗೆಸಿಕೊಟ್ರು. ಖುಷಿ ಆಯಿತು ಅವರಿಗೆ. ಅವರನ್ನು ನೋಡಿದರು, ತುಂಬ ಖುಷಿ ಆಯಿತು. ಮತ್ತು 3 ದಿವಸ ಬಿಟ್ಟು ಹೋಗ್ತಾರೆ, ಅವ್ರು ಮುಂಚೆ ಹೇಗಿದ್ರು ಹಾಗೆ ಇದ್ದಾರೆ. ಇದು ಪರಿಸ್ಥಿತಿ. ನಿಮಗೆ ಓನ್ಲಿ ಪ್ರಭುಪಾದ ಇರುವಂಥದ್ದು, ಓನ್ಲಿ ಕೃಷ್ಣ ಕಾನ್ಷಿಯಸ್ನೆಸ್ ಮಾತ್ರ ಒಬ್ಬರನ್ನು ಲಿಫ್ಟ್ ಮಾಡುವಂಥದ್ದು. ನಾವು ಹೇಳುವಂಥದ್ದು ಎಸ್, ಅವರಿಗೆ ಸಹಾಯ ಮಾಡಬೇಕು, ಇವರಿಗೆ ಸಹಾಯ ಮಾಡಬೇಕು, ಒಳ್ಳೆ ಕೆಲಸ, ಇದು ಒಳ್ಳೆ ಕೆಲಸ ಅಲ್ಲ. ಇಲ್ಲಿ ನೋಡಿ, ನುಗ ಎಲ್ಲ ಬ್ರಾಹ್ಮಣರಿಗೆ ಹಸುಗಳನ್ನು ದಾನ ಮಾಡಿದ. ಖಾಲಿ ಹಸು ಅಲ್ಲ, ಹಸುವಿಗೆ ಬಂಗಾರ ಹಾಕಿ ದಾನ ಮಾಡಿದ. ಎಂತಾಯಿತು? ಹಲ್ಲಿ ಆದ, ಲಿಸರ್ಡ್ ಆದ. ಮತ್ತು ಕೃಷ್ಣ ಬಂದವನನ್ನು ಡೆಲಿವರ್ ಮಾಡುವಂಥದ್ದು. ಹಾಗಾಗಿ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಾಗಬೇಕು, ಎಸ್ ಒಳ್ಳೇದೆಂತ ಅಂತ. ಪಾಪಿ ತಾಪಿ ಜತ ಚೀಲೋ ಹರಿನಾಮೆ ಉದ್ಧಾರಿಲೋ, ಈ ಹರಿನಾಮ ಉದ್ಧಾರ ಮಾಡುವಂಥದ್ದು. ಹಾಗಾಗಿ ಈಗ ನಾವು ಹೇಗೆ ಅಂದರೆ ಸ್ಲಮ್ ಏರಿಯಾಗೆ ಹೋಗ್ತೇವೆ. ಈಗ ಬಾಂಬೆಯಲ್ಲಿ ನಮ್ದು ಇಸ್ಕಾನ್ ಟೀಮ್ ಉಂಟು, ಸ್ಲಮ್ ಏರಿಯಾಗೆ ಹೋಗ್ತೇವೆ. ನಾವೊಂದು ಅರ್ಧ ಗಂಟೆ ಈಗ ನಾನು ಕೀರ್ತನ ಮಾಡಿದ್ದೆ, ಆ ರೀತಿ ಕೀರ್ತನ ಮಾಡುವಂಥದ್ದು ಮತ್ತು ಪ್ರಸಾದ ಕೊಡುವಂಥದ್ದು. ಕೀರ್ತನ ಕೇಳಿ ಇಲ್ ಬಿ ಡೆಲಿವರ್ ಆಗ್ತಾನೆ, ಮತ್ತು ಪ್ರಸಾದ ತಿಂದು ಮತ್ತೆ ಕೂಡ ಡೆಲಿವರ್ ಆಗ್ತಾನೆ. ಹಾಗಾಗಿ ಉದ್ಧಾರ ಮಾಡೋದಂದರೆ ಈ ರೀತಿ. ಜನರಿಗೆ ಗೊತ್ತಿಲ್ಲ, ಜನರಿಗೆ ಆಗುವಂಥ ಉದ್ಧಾರ ಮಾಡಬೇಕು. ಎಂಥ ಉದ್ಧಾರ ಮಾಡೋದು ಸರ್? ನೀವು ಖಾಲಿ ಒಬ್ಬ ಸಮುದ್ರಕ್ಕೆ ಬಿದ್ದಿದ್ದಾನೆ, ನೀವು ಬಟ್ಟೆ ತಂದು ನಾನು ಹೆಲ್ಪ್ ಮಾಡಿದೆ. ನಾವು ದೇಹಕ್ಕೆ ಹೆಲ್ಪ್ ಮಾಡಲಿಕ್ಕೆ ಹೋಗುವಂಥದ್ದು. ಆತ್ಮ ಅಲ್ಲಿ ಸಾಯ್ತಾ ಉಂಟು, ಆತ್ಮ ಸಾಯ್ತಾ ಉಂಟು. ಆತ್ಮಕ್ಕೆ ನಾವು ಎಂತ ಮಾಡ್ತಾ ಇಲ್ಲ. ಫುಡ್ ಕೊಡುವುದಿದ್ರೆ ಆತ್ಮಕ್ಕೆ ಕೊಡಿ, ಯಾಕೆ ದೇಹಕ್ಕೆ ಕೊಡ್ತೀರಿ? ಹಾಗಾಗಿ ನಾವು ಬಟ್ಟೆಗೆ ತಂದು ಎಸ್ ನಾನು ಬಚಾವ್ ಮಾಡಿದೆ. ಎಂತ ಬಚಾವ್ ಮಾಡಿದೆ ಮಾರೆ? ಅಲ್ಲಿ ಅವ ಬಿದ್ದು ಸತ್ತಿದ್ದಾನೆ ಸಮುದ್ರದಲ್ಲಿ, ಬಟ್ಟೆ ತಂದು ನಾನು ಬಚಾವ್ ಮಾಡಿದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕಾರ್ಯ ಮಾಡಬೇಕು. ಎಸ್, ಇವತ್ತು ಟೈಮ್ ನೋಡ್ತಾ ಇದ್ದೇನೆ, ಯಾಕೆಂದರೆ ಆದಷ್ಟು ಟೈಮಲ್ಲಿ ಮುಗಿಸ್ತೇನೆ. ಓಕೆ, ಈಗ ಶ್ಲೋಕ ಒಂದು ನಿಮಿಷ. ಎಸ್, ಎರಡನೇದು. ಓಕೆ, ತ್ಯಜಿಸುವಿಕೆಯ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧಯ ಹರಿಸಂಬಂಧಿ ವಸ್ತುನ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಾಲುಗತೆ. ಮುಕ್ತಿಯನ್ನು ಸಾಧಿಸಲು ಕಾತರಿರುವ ವ್ಯಕ್ತಿಗಳು ದೇವೋತ್ತಮ ಪುರುಷನ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಈಗ 2 ವೈರಾಗ್ಯ ಉಂಟು, ಯುಕ್ತ ವೈರಾಗ್ಯ ಮತ್ತು ಫಾಲ್ಗು ವೈರಾಗ್ಯ. ಎಂತ ಇದಕ್ಕೆ ವ್ಯತ್ಯಾಸ? ಈಗ ನೋಡಿ, ಇದು ಎಂತ ಈ ಲ್ಯಾಪ್ಟಾಪ್, ಆ್ಯಪಲ್ ಲ್ಯಾಪ್ಟಾಪ್ ತುಂಬ ಕಾಸ್ಟ್ಲಿ. ಇದಕ್ಕೆ ಆ್ಯಪ್ಸ್ ಅದು ಕಾಸ್ಟ್ಲಿ. ಟೀಚಿಂಗ್ ಯೂಸ್ ಮಾಡ್ತಾ ಇದ್ದೇವೆ ನಾವು, ಹಿಂದೆ ಸುಖಿಗಲ್ಲ. ಇದಕ್ಕೆ ಒಂದು ಯುಕ್ತ ವೈರಾಗ್ಯ, ಎಲ್ಲವನ್ನು ಭಗವಂತನ ಸೇವೆಗೆ ಹೇಗೆ ಯೂಸ್ ಮಾಡುವಂಥದ್ದು. ಹಿಂದೆ ಸುಖಕ್ಕೆ ಅಲ್ಲ, ಸೆನ್ಸ್ ಗ್ರಾಟಿಫಿಕೇಶನ್ ಅಲ್ಲ. ಹೀಗೆ ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಇದು ರೂಪ ಗೋಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದರು ನವಾಬ್ ಹುಸೇನ್ ಶಾ ಅವನ ರಾಜ್ಯದಲ್ಲಿ. ಚೈತನ್ಯ ಮಹಾಪ್ರಭು ಭೇಟಿ ಆಗ್ತಾರೆ, ಮತ್ತು ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಡುವಾಗ ಒಂದು ಬೋಟ್ ಚಿನ್ನದ ನಾಣ್ಯ, ಒಂದು ಬೋಟ್. ಪ್ರಭುಪಾದ ಹೇಳುವಂಥದ್ದು, ನಮ್ದು ಈಗ ನೋಟ್ ಉಂಟಲ್ಲ, ಇದು ಕರೆನ್ಸಿ ಅಲ್ಲ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಈಸ್ ಬೋಗಸ್. ಕರೆನ್ಸಿ ಅಂದರೆ ಬಂಗಾರದ ಕಾಯಿನ್, ಚಿನ್ನದ ನಾಣ್ಯ. ಹೇಗೆಂದರೆ, ನಾನು ಒಬ್ಬರು
ಇಲ್ಲಿ SL ಶೇಟ್ ಅಂತ ಇದ್ದಾರೆ, ಎಲ್ಲರಿಗೂ ಗೊತ್ತಿರ್ಬೋದು. ಅವರ ತಂದೆ 1970ಯಲ್ಲಿ ಮೆಂಬರ್ಶಿಪ್ ಮಾಡಿದ್ದು 1,000 ಕೊಟ್ಟರು. ಆಗ 1,000 ಕೊಟ್ಟು ಮೆಂಬರ್ಶಿಪ್ ಮಾಡಿದ್ದು. ಈಗ ಡೊನೇಷನ್ ಕೊಡ್ತಾ ಇದ್ದಾರೆ, ನಾನೀಗ ಹೋಗ್ತಾ ಇದ್ದೇನೆ. ಹಾಗೆ ಅವ್ರು ಹೇಳಿದ್ದು ಆಗ, ಈಗ ಮೆಂಬರ್ಶಿಪ್ಗೆ 35,555. ಆದರೆ 1,000 ಆ ಟೈಮಿದು ಗೋಲ್ಡಿಗೆ ಈಗ 10 lakhs. ಎಲ್ಲಿ ನಮ್ಮ ಇದಕ್ಕೆ ಎಲ್ಲಿ ವ್ಯಾಲ್ಯೂ ಉಂಟು? ಗೋಲ್ಡ್ ಇಸ್ ರಿಯಲ್ ಕರೆನ್ಸಿ, ಈ ನೋಟಲ್ಲ. ಹಾಗೆ ಇವರಿಗೆ 1 ಬೋರ್ಡ್ ಚಿನ್ನದ ನಾನು ಇದು ಕಾಯಿನ್ ಕೊಡ್ತಾನೆ ನವಾಬುದ್ದೀನ್ ಶಾ. ಅದನ್ನು 50% ಕೃಷ್ಣ ಪ್ರಜ್ಞೆ ಯೂಸ್ ಮಾಡಿದ್ರೆ ವೈಷ್ಣವರಿಗೆ ದಾನ ಮಾಡ್ತಾರೆ, ಟೆಂಪಲ್ಗೆ. ಆ್ಯಕ್ಚುಲಿ ಇದು ಕ್ಯಾಲ್ಕುಲೇಷನ್. ಬಂದ ಇನ್ಕಮಲ್ಲಿ 50% ದೇವರಿಗೆ ಕೊಡಬೇಕಂತೆ, 25% ಫ್ಯಾಮಿಲಿಗೆ ಯೂಸ್ ಮಾಡಬೇಕು, 25% ಕೂಡಿಡಬೇಕು. ಇದು ಶಾಸ್ತ್ರದಲ್ಲಿ ಉಂಟು. ರೂಪ ಗೋಸ್ವಾಮಿ ಇದನ್ನು ಮಾಡಿದ್ದಾರೆ. ಆದರೆ ನಾವು ಅಷ್ಟು ಕೃಷ್ಣ ಪ್ರಜ್ಞೆ ಇಲ್ಲ, ಭಗವಂತನಿಗೆ 50% ಕೊಡುವಷ್ಟು ಇಲ್ಲ. ಇಲ್ಲ, ಅದು ಕೊಟ್ಟು ಬರಬೇಕಂತೆ, ಮೆಲ್ಲ ಮೆಲ್ಲ. ಅಂದರೆ ಸ್ವಲ್ಪ ಕೊಟ್ಟು ಸಾಯುವಾಗ ಆ ಲೆವೆಲ್ಗೆ ಆದರೂ ಬರಬೇಕು ನಾವು. ಅದು ಕೂಡ 25% ಕೂಡಿಟ್ಟದ್ದು ಅವರ ಅಣ್ಣ ಜೈಲಿಂದ ಸನಾತನ ಗೋಸ್ವಾಮಿ ಬರುವಾಗ ಅದನ್ನು ಯೂಸ್ ಮಾಡಿದರು. ಹಾಗೆ ಎಲ್ಲವನ್ನು ಬಿಟ್ಟು ಜಸ್ಟ್ ಲಯನ್ ಕ್ಲಾತ್ ಮತ್ತು ಕೋಪಿನಲ್ಲಿ ವೃಂದಾವನಕ್ಕೆ ಹೋದರು. 10 ದಿವಸ ಪ್ರಯಾಗಲ್ಲಿ ಚೈತನ್ಯ ಮಹಾಪ್ರಭು ಕೃಷ್ಣ ತತ್ವದ ಎಲ್ಲ ಕೃಷ್ಣ ಪ್ರಜ್ಞೆ ತತ್ವವನ್ನು ಅವರಿಗೆ ಎಲ್ಲ ಹೇಳಿದರು. ಜ್ಯೂಸ್ ಕುಡಿದ್ರು ಮತ್ತೆ ಎಲ್ಲ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಎಂತೆಲ್ಲ ಓದ್ತಾ ಇದ್ದೇವೆ ಎಲ್ಲ ನಮ್ಮದು ಚೈತನ್ಯ ಎಲ್ಲವೂ ರೂಪ ಗೋಸ್ವಾಮಿ ಬರ್ತದೆ. ವಿ ಆರ್ ರೂಪ ಅನುಗಾಸ್, ರೂಪ ಗೋಸ್ವಾಮಿ ಫಾಲೋವರ್ಸ್. ಹಾಗೆ ಅವರಿಗೆ DTs ಕೂಡ ಸಿಗ್ತದೆ, ರಾಧಾಗೋವಿಂದ್. ಮತ್ತು ರಾಧಾಗೋವಿಂದ್ DT ಅನ್ನೋರು ಒಂದು ಮರದಲ್ಲಿ ಕಟ್ತಾಯಿದ್ರು. ಏಕೆಂದರೆ ಇವರು ಕೂಲಿ ಕೆಲಸದವರು, ಮಕ್ಕಳನ್ನು ಸೀರೆ ಹಾಕಿ ಕಟ್ತಾರಲ್ಲ ಕೆಲಸ ಮಾಡುವಾಗ, ಅದೇ ರೀತಿ ರಾಧಾಗೋವಿಂದ್ DT ಅನ್ನು ಕಟ್ಟಿ ಬರಿತಾ ಇದ್ರು. DTs ಮಾತಾಡ್ತಾ ಇತ್ತು, ದೇವರು ಮಾತಾಡ್ತಾ ಇದ್ರು. ವಿಗ್ರಹ ನೀನು ಖಾಲಿ 2 ಚಪಾತಿ ಕೊಡ್ತಾಯಿದ್ರು, ಡ್ರೈ ಚಪಾತಿ. ನೀನು ಖಾಲಿ ಚಪಾತಿ ಕೊಡುವುದಾ? ಅದಕ್ಕೆ ರೂಪ ಗೋಸ್ವಾಮಿ ಹೇಳ್ತಾ ಇದ್ರು, ಇವತ್ತು ನೀನು ಚಪಾತಿ ಕೇಳ್ತೀಯ, ನಾಳೆ ಸಬ್ಜಿ ಕೇಳ್ತೀಯ, ನಾಡಿದ್ದು ಫ್ರೈ ಕೇಳ್ತೀಯ, ನಾಡಿದ್ದು ಸ್ವೀಟ್ ಕೇಳ್ತೀಯ, ನನಗೆ ಪುಡ್ಸೋದಿಲ್ಲ, ನನಗೆ ಚೈತನ್ಯ ಬರೀಲಿಕ್ಕೆ ಹೇಳಿದ್ದಾರೆ. ನೋಡಿ, DTs ಒಟ್ಟಿಗೆ ನಮಗೆ ಮಾತಾಡೋ ಕೆಪಾಸಿಟಿ ಉಂಟಾ? ಇಲ್ಲ. ಆ್ಯಕ್ಚುಲಿ ವಿಗ್ರಹ ಮಾತಾಡ್ತಾರೆ ಹೀಗೆ. ಯಾಕೆಂದರೆ ನಮ್ಮ ಕಣ್ಣು ಚರ್ಮಚಕ್ಷು ಪ್ರೇಮ ಚಕ್ಷುವಲ್ಲಿ ಮಾತಾಡ್ತದೆ. ಕಣ್ಣಿನಲ್ಲಿ ಯಾವಾಗ ಪ್ರೇಮ ಬರ್ತದೆ ಆಗ ಮಾತಾಡ್ತದೆ. ಈಗ ನಮ್ಮ ಕಣ್ಣಿನಲ್ಲಿ ಪ್ರೇಮ ಇಲ್ಲ. ಕೃಷ್ಣ ಪ್ರಜ್ಞೆ ಮಾಡ್ತಾ ಕಣ್ಣಲ್ಲಿ ಪ್ರೇಮ ಬರ್ತದೆ. ಅಂದರೆ ಇಂಟೆನ್ಸ್ ಡಿಸೈರ್ ಒಳಗಿಂದ. ಹೌ ಕ್ಯಾನ್ ಐ ಸರ್ವ್ ಕೃಷ್ಣ? ಕೃಷ್ಣ ನಿನ್ನನ್ನು ಹೇಗೆ ಸೇವೆ ನಾನು ಮಾಡುವಂಥದ್ದು, ಇದು ಬರ್ತದೆ ಒಳಗಿಂದ. ಕೃಷ್ಣ ಪ್ರಜ್ಞೆಯಲ್ಲಿ ಇದು ಬರಬೇಕಂತೆ. ಎಸ್ ಕೃಷ್ಣ, ನಾನು ಯಾರ್ಯಾರ ಸೇವೆ ಮಾಡಿದ್ದೇನೆ, ನನ್ನ ಜೀವನ ವ್ಯರ್ಥ ಮಾಡಿದ್ದೇನೆ. ಏದನ ಯೌವನ ಪುತ್ರ ಪರಿಜನ ಇತೆಕಿಯಾಚೆ ಪರತೀತಿರೆ ಕಮಲ ದಲ ಜಲ ಜೀವನ ಟಲಮಲ ಭಜವು ಹರಿಪಾದ ನೀತಿರೆ. ಹಾಗಾಗಿ ಇದು ಬರಬೇಕು ಒಳಗಿಂದ. ಹಾಗಾಗಿ DTs ಒಟ್ಟಿಗೆ ಅವರು ಮಾತಾಡ್ತಾ ಇದ್ರು. ಹಾಗೆ ಒಬ್ಬ ಸಿಂಧಿಂದ ವ್ಯಾಪಾರಿ ಬರ್ತಾನೆ. ಸಿಂಧ್ ಈಗ ಪಾಕಿಸ್ತಾನಕ್ಕೆ ಸೇರಿದೆ, ಮುಂಚೆ ಭಾರತಕ್ಕೆ ಇತ್ತು. ಅದು ಪ್ರಭುಪಾದ ಹೇಳುವಂಥದ್ದು ಇದು 500 ವರ್ಷದ ಹಿಂದೆ. 500 ವರ್ಷದ ಹಿಂದೆ ಇಂಥ ಜನರಿದ್ದಾರಂತೆ. ಈಗ ನಾನು ನನ್ನ ಸೇವೆ ಅಂತಂದರೆ ಟೆಂಪಲ್ ಆಗ್ತಾ ಉಂಟು, ಡೈಲಿ ಹೋಗುವಂಥದ್ದು. ಬೆಳಿಗ್ಗೆ 9:30ಗೆ ಟೆಂಪಲ್ ಬಿಡ್ತೇನೆ, ಸಂಜೆ 6 ಗಂಟೆಗೆ ಬರುವಂಥದ್ದು. ಜನರ ಹತ್ರ ಹೋಗಿ ಕೇಳುವುದಲ್ಲ, ನಾವು ಬಾಯಿ ಬಿಟ್ಟು ಕೇಳುವುದಿಲ್ಲ, ನಾವು ಹೋಗಿ ದೇವಸ್ಥಾನ ಆಗ್ತಾ ಉಂಟು ಬನ್ನಿ ಅಂತ ಹೇಳುವಂಥದ್ದು. ಕೇಳಲಿಕ್ಕಿಲ್ಲ, ಹಣ ಕೇಳಲಿಕ್ಕಿಲ್ಲ, ನಮಗೆ ಈ ಡ್ರೆಸ್ ಹಾಕಿ ಹಣ ಕೇಳಲಿಕ್ಕಿಲ್ಲ. ಹೀಗೆ ನಮ್ಮದು ಟೆಂಪಲ್ ಇದ್ದಂಥ ಬ್ರೋಷನ್ ತೋರಿಸುವಂಥದ್ದು, ಬನ್ನಿ ಅಂತ ಹೇಳುವ. ಹಾಗೆ ನಾವು ಹೋದರೂ ಕೂಡ ಜನರು ಕೊಡ್ತಾರೆ. 10 ಜನ ವಿಸಿಟ್ ಆದರೆ 3 ಜನ ಕೊಡ್ತಾರೆ, 7 ಜನ ಇಲ್ಲ. ಅದು ಚಿಂತೆ ಇಲ್ಲ, ನಾವು ಕೃಷ್ಣನಿಗೆ ಸೇವೆ ಮಾಡುವಂಥ. ಕೃಷ್ಣ ಡಿಸೈಡ್ ಮಾಡಿದ್ದಾನೆ ಯಾರು ಕೊಡಬೇಕಂತ. ಹೇಗೆಂದರೆ ಪ್ರಭುಪಾದ ಹೇಳುವಂಥದ್ದು, ಯು ಆರ್ ಗೋಯಿಂಗ್ ಟು ಪ್ರೀಚಿಂಗ್. ನಾವೀಗ ಪ್ರೀಚಿಂಗ್ ಹೋಗ್ತಾ ಇದ್ದೇವೆ, 7 ಜನ ಕೊಡುವುದಿಲ್ಲ. ಈಸ್ ನಾಟ್ ಫಾರ್ಚುನೇಟ್, ಯು ಡೋಂಟ್ ವರಿ. ಒಬ್ಬ ಕೊಡುವುದಿಲ್ಲಲ್ಲ, ಈಸ್ ನಾಟ್ ಫಾರ್ಚುನೇಟ್. ಅವನಿಗೆ ಕೃಪೆ ಸಿಗಲಿಲ್ಲ ಭಗವಂತನ ಸೇವೆ ಮಾಡುವಂಥದ್ದು. ಹಾಗಾಗಿ ನಾವು ಆ ರೀತಿ ಯೋಚನೆ ಮಾಡುವಂಥದ್ದು.
ಹಾಗೆ ನಮಗೆ ಬೇಜಾರಾಗುವುದಿಲ್ಲ. ನಾವೀಗ ಒಂದು 10 ಜನ ಮೀಟ್ ಆದರೆ 3 ಜನ ಕೊಡ್ತಾರೆ, ನಾವೇನು ಹಾಂ ಅವನಿಗೆ ಇನ್ನೂ ಕೂಡ ಕೃಪೆ ಸಿಗಲಿಲ್ಲ, ಹಾಗೆ ನಮಗೆ ಬೇಜಾರಾಗುವುದಿಲ್ಲ. ಇಲ್ಲದ್ರೆ 7 ಜನ ಕೊಡಬೇಕಿತ್ತಲ್ಲ, ನಮ್ದು ಹಾಗೆ ಕ್ಯಾಲ್ಕುಲೇಷನ್ ಇಲ್ಲ, ಕೃಷ್ಣ ಡಿಸೈಡ್ ಮಾಡಿದ್ದಾನೆ ಯಾರು ಕೊಡಬೇಕಂತ. ಹಾಗೆ ಇಂದಿನ ಈ ರೀತಿ ಜನರಿದ್ದಂತೆ. ಸಿಂಧಿಂದ ಬಂದಿದ್ದಾನೆ ವೃಂದಾವನಕ್ಕೆ, ಬಂದು ಅಡ್ಡ ಬೀಳ್ತಾನೆ, ದಂಡೋತ್ ಮಾಡ್ತಾನೆ. ರೂಪಗೋಸ್ವಾಮಿಗೆ ಹೇಳ್ತಾನೆ, ರೂಪಗೋಸ್ವಾಮಿ ನಾನು ನನ್ನ ವ್ಯಾಪಾರದಿಂದ ತುಂಬ ಹಣ ಮಾಡಿದ್ದೇನೆ, ಇದನ್ನು ನಾನು ಕೃಷ್ಣನ ಸೇವೆಗೆ ಉಪಯೋಗ ಮಾಡಲಿಕ್ಕೆ ನನಗೆ ಇಚ್ಛೆ ಉಂಟು. ಈಗ ನೋಡಿ, ರೂಪಗೋಸ್ವಾಮಿ ಎಲ್ಲವನ್ನು ಬಿಟ್ಟು ಬಂದದ್ದು ಜಸ್ಟ್ ಒಂದು ಲಯನ್ ಕ್ಲೋತ್ ಅಂದರೆ ಟೆವೆಲ್ ಮತ್ತು ಒಂದು ಕೋಪಿನ್, ಇದರಲ್ಲಿ ಇದ್ದಾರೆ, ಎಲ್ಲವನ್ನು ಬಿಟ್ಟು. ಈಗ ಅವರು ಎಂತ ಮಾಡಬೇಕಿತ್ತು? ಅವರು ಬೇಡ ಮಾರೆ ನೀನು ಹೋಗು ಅಂತ ಹೇಳಬೇಕಿತ್ತಲ್ಲ. ನಿಜವಾಗಿ ನಮ್ಮ ಪ್ರಕಾರ ಸರಿಯಲ್ಲ? ಹಾಂ. ಆದರೆ ರೂಪಗೋಸ್ವಾಮಿ ಅಂತ ಹೇಳಿದಂದರೆ ರಾಧಾ ಗೋವಿಂದಿಗೆ ದೊಡ್ಡ ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿದರು. ದಿಸ್ ಈಸ್ ಯುಕ್ತ ವೈರಾಗ್ಯ, ಇದು ಯುಕ್ತ ವೈರಾಗ್ಯ. ಫಾಲ್ಗು ವೈರಾಗ್ಯ ಅಂದರೆ ನನಗೆ ಬೇಡ ನನಗೆ ಬೇಡ. ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಫಂಕ್ಷನ್, ಮಗುವಿದು ಬರ್ತ್ಡೇ ಫಂಕ್ಷನ್, ಎಲ್ಲ ಮಂದಿ ಬಂದಿದ್ದಾರೆ, ಅಲ್ಲಿ ತುಂಬ ಜನ ಬಂದಿದ್ದಾರೆ. ಹಾಗೆ ಒಬ್ಬಂದು ಪರ್ಸ್ ಬಿದ್ದು ಹೋಗ್ತದೆ. ಪರ್ಸಲ್ಲಿ 10,000 ಕ್ಯಾಶ್ ಮತ್ತು ಎಲ್ಲ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, DL ಎಲ್ಲ ಇರ್ತದೆ. ಫಸ್ಟಿಗೆ ಕರ್ಮಿಗೆ ಸಿಗ್ತದೆ ಅದು. ಎಕ್ಸಾಂಪಲ್ ಹೇಳುವಂಥದ್ದು. ಕರ್ಮಿ ಅಂತ ಮಾಡ್ತಾನೆ, ಹಣ ಎಲ್ಲ ತೆಗಿತಾನೆ, ಕಾರ್ಡೆಲ್ಲ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ತೆಗಿತಾನೆ, DL ಎಲ್ಲೇ ಬಿಟ್ಟು ಹೋಗ್ತಾನೆ. ಇದು ಕರ್ಮಿ. ನೆಕ್ಸ್ಟ್ ಜ್ಞಾನಿ. ಜ್ಞಾನಿ ಅಂತ ಮಾಡುವಂಥದ್ದು, ಪರ್ಸನ್ ದೂರದಿಂದ ನೋಡ್ತಾನೆ, ಇದು ನಾನು ಮುಟ್ಟುವುದಿಲ್ಲ, ಬೇಡ ಬೇಡ ಬೇಡ, ಇದು ಜ್ಞಾನಿ. ಇದು ನಂದಲ್ಲ, ನಾನು ಮುಟ್ಟಬಾರ್ದು. ಕರ್ಮಿ ಅದರಲ್ಲಿ ಹಣ ತೆಗ್ದ, ATM ಕಾರ್ಡ್ ತೆಗ್ದ, ಕ್ರೆಡಿಟ್ ಕಾರ್ಡ್ ತೆಗ್ದ, DL ಮತ್ತು ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋದ, ಅದು ಕರ್ಮಿ. ಜ್ಞಾನಿ ಅಂತ, ಜ್ಞಾನಿ ಬೇಡ ಬೇಡ ಬೇಡ. ಭಕ್ತ ಬರ್ತಾನೆ, ಭಕ್ತ ಬಂದು ಅದನ್ನು ಪಿಕ್ ಮಾಡ್ತಾನೆ, ಅದರಲ್ಲಿ ಆಧಾರ್ ಕಾರ್ಡ್ ನೋಡ್ತಾನೆ, ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಉಂಟು, ಫೋನ್ ಮಾಡ್ತಾನೆ, ನಿಮ್ಮದು ಇದು ಬಿದ್ದಿದೆ ಅಂತ ಅವನಿಗೆ ಕೊಡ್ತಾನೆ. ಈಗ ಯಾರು ಒಳ್ಳೆಯದು? ಕರ್ಮಿ ಒಳ್ಳೆಯದಾ, ಜ್ಞಾನಿ ಒಳ್ಳೆಯದಾ, ಭಕ್ತ ಒಳ್ಳೆಯದಾ? ಎಸ್. ಹಾಗಾಗಿ ನಾವು ಯುಕ್ತ ವೈರಾಗ್ಯ ಮಾಡಬೇಕು. ನಿರ್ಬಂಧೆ ಕೃಷ್ಣ ಸಂಬಂಧೆ. ಹೇಗೆ ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು, ಹೇಗೆ ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು, ಇದು ಯುಕ್ತ ವೈರಾಗ್ಯ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್. ಶ್ಲೋಕ 3. ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಜ್ಞೇಯಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಕ್ಯಬದ್ಧನಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಕರ್ಮಫಲದಲ್ಲಿ ತಿರಸ್ಕಾರ ಕೂಡ ಮಾಡಲಿಕ್ಕಿಲ್ಲ, ಅಪೇಕ್ಷೆ ಕೂಡ ಮಾಡಲಿಕ್ಕಿಲ್ಲ. ಯಾಕೆ? ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಪ್ರಭುಪಾದ್ ಇಸ್ ಎಕ್ಸಾಂಪಲ್. ಪ್ರಭುಪಾದ್ ಹೇಳುವಂಥದ್ದು, ಐ ವಾಸ್ ಬೆಗ್ಗರ್, ಐ ವಾಸ್ ಲಾಟರಿಂಗ್ ಇನ್ ದ ಸ್ಟ್ರೀಟ್ ಆಫ್ ವೃಂದಾವನ್. ಅಂದರೆ 1997 ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿತದೆ, ಎಲ್ಲ ಕಳ್ಳತನ ಆಗ್ತದೆ. ಮತ್ತು 37ರಿಂದ 65 ತನಕ ಅವರು ₹1 ಇರಲಿಲ್ಲ, ಹಣವೇ ಇರಲಿಲ್ಲ ಪ್ರಭುಪಾದ ಹತ್ರ. ಎಲ್ಲ ಅಂದರೆ ಹಣ ಇಲ್ಲ, ನೀವು ಎಣಿಸಿ ಯಾವ ರೀತಿ ಇರ್ಬೋದಂತ. ಮತ್ತು ಅಮೇರಿಕಾಗೆ ಹೋಗ್ತಾರೆ, ಮತ್ತು 66 ಫಾರ್ಮ್ ಆಗ್ತದೆ, ಮತ್ತೊಂದು 75 ಆಗುವಾಗ 108 ದೇವಸ್ಥಾನ ಆಗ್ತದೆ. 108 ದೇವಸ್ಥಾನ ಆಗಿ ತುಂಬ ಕೋಟಿಗಟ್ಟಲೆ ಆಗ್ತದೆ. ಮತ್ತು ಪ್ರಭುಪಾದ್ 65 ವೃಂದಾವನದಲ್ಲಿದ್ದರು ಸನ್ಯಾಸಿ ಇರುವಾಗ, ಮತ್ತು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು ವೃಂದಾವನ ವಾಸಿಗಳು ಹೇಳುವಂಥದ್ದು, ಸೇಮ್ ಪ್ರಭುಪಾದ್ ₹40 ಇರುವಾಗ ಹೇಗಿದ್ರು ಈಗ 40 ಕೋಟಿ ಆಗಿದೆ, ಸೇಮ್, ಚೇಂಜ್ ಆಗಲಿಲ್ಲ. ಯಾಕೆ ಅದು? ಪ್ರಭುಪಾದ್ ಹೇಳುವಂಥದ್ದು, ಲಕ್ಷ್ಮಿ ಈಸ್ ನಾಟ್ ಮೈ ಪ್ರಾಪರ್ಟಿ. ಲಕ್ಷ್ಮೀಪತಿ ಯಾರು? ನಾರಾಯಣ. ಸೊ
ಲಕ್ಷ್ಮಿ ಕಮ್ಸ್ ಹಿಯರ್ ಸ್ಟ್ರೇಟ್ ಅವೇ ಯೂಸಿಂಗ್ ಟು ನಾರಾಯಣ ಸೇವಾ. ಈಗ ಎಂತಂದರೆ ಪ್ರಾಬ್ಲಮ್ ಆಗುವಂಥದ್ದು ಯಾವಾಗ ನಾವು ಲಕ್ಷ್ಮಿ ಬಂದ ಕೂಡಲೇ ನಮ್ಮ ಸ್ವಂತ ಇಚ್ಛೆಗೆ ನಾವು ಯೂಸ್ ಮಾಡ್ತೇವೆ, ಅದು ಪ್ರಾಬ್ಲಮ್ ಬರುವಂಥದ್ದು. ಯು ಕೆನಾಟ್ ಎಂಜಾಯ್ ಲಕ್ಷ್ಮಿಯನ್ನು ನೀವು ಭೋಗಿಸ್ಲಿಕ್ಕೆ ಆಗುವುದಿಲ್ಲ. ಲಕ್ಷ್ಮಿ ನಾರಾಯಣನ ಹೆಂಡತಿ, ಲಕ್ಷ್ಮಿ ಅವನಿಗೆ ಸೇರಿದ್ದು, ಇದು ಸಮಸ್ಯೆ. ಹಾಗೆ ಪ್ರಭು ಇರುವಂಥದ್ದು ಹೀಗೆ ಬಂದಿದೆ, ಈಗ ನಾರಾಯಣ ಸೇವೆ ಯೂಸ್ ಮಾಡಿದ್ದು ನಮಗೆ ಎಫೆಕ್ಟ್ ಆಗಲಿಲ್ಲ. ಅದಕ್ಕೆ ಅವರಿಗೆ 40 ರೂಪಾಯಿ ಇರುವಾಗ ಹೇಗಿದ್ದರು, 40 ಕೋಟಿ ಇರುವಾಗ ಕೂಡ ಹಾಗಿದ್ದಾರೆ, ಚೇಂಜ್ ಆಗಲಿಲ್ಲ. ಆದರೆ ಸಪೋಸ್ ನಮಗೆ ಈಗ 40 ರೂಪಾಯಿ ಉಂಟು, ಒಮ್ಮೆಲೆ 40 ಕೋಟಿ ನಾವು ಹೇಗಿರ್ತೇವೆ? ಒಬ್ಬ ನಮ್ಮ ಮನೆಯಲ್ಲಿ ನಾವು ಒಂದು ಹೆಲಿಕಾಪ್ಟರ್ ಮಾಡ್ತೇವೆ ಮೇಲೆ, ಇದರ ಮೇಲೆ, ಮತ್ತು ಹೆಲಿಕಾಪ್ಟ್ರಲ್ಲಿ ಬರ್ತೇವೆ, ಜನರನ್ನು ಮೀಟ್ ಆಗೋದಿಲ್ಲ ನಾವು, ಚೇಂಜ್ ಆಗ್ತೇವೆ ನಾವು, ಜನವೇ ಚೇಂಜ್. ಹೆಲಿಪ್ಯಾಡ್ ಮಾಡ್ತೇವೆ. ಈಗ ನೋಡಿ ಕೆಲವು ಮೌರಿಷ್ಕಾದಲ್ಲಿ ಉಂಟು ಹೆಲಿಪ್ಯಾಡ್ ಮೇಲೆ, ಹಾಗೆ ಹೆಲಿಪ್ಯಾಡ್ ಮಾಡ್ತೇವೆ ನಾವು. ಮತ್ತು ನಮಗೆ ಮಾಮೂಲಿ ಜನರು ಮೀಟ್ ಆಗಲಿಕ್ಕೆ ನಮಗೆ ಇಷ್ಟ ಇಲ್ಲ. ಅವರೆಲ್ಲ ನಮ್ಮ ಲೆವೆಲ್ನವರಲ್ಲ. ಚೇಂಜ್ ಆಗ್ತೇವೆ, ಜನರು ಚೇಂಜ್ ಆಗ್ತಾರೆ, ಇಮಿಡಿಯೇಟ್ ಚೇಂಜ್ ಆಗ್ತಾರೆ. ಹಾಗಾಗಿ ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಆಗಲಿ ಇಲ್ಲದವನು ನಿತ್ಯ ಸನ್ಯಾಸಿ. ಹಾಗಾಗಿ ನೀವು ಎಲ್ಲರೂ ಸನ್ಯಾಸಿ ಆಗ್ಬೋದು. ಹೇಗೆಂದರೆ ಸನ್ಯಾಸ ಅಂದರೆ ಗಂಡಸರು ಮಾತ್ರ ಇಲ್ಲ, ಹೆಂಗಸರು ಕೂಡ ಸನ್ಯಾಸಿ ಆಗ್ಬೋದು. ಆದರೆ ಇದನ್ನು ನೀವು ಫಾಲೋ ಮಾಡಿ. ಕರ್ಮಫಲದಲ್ಲಿ ತಿರಸ್ಕಾರ ಕೂಡ ಇಲ್ಲ, ಅಪೇಕ್ಷೆ ಕೂಡ ಇಲ್ಲ. ಆದರೆ ನಾವು ಹೆಚ್ಚಾಗಿ ಅಪೇಕ್ಷೆ ಮಾಡುವಂಥ, ಯಾಕೆಂದರೆ ಹುಟ್ಟಿನಿಂದ ನಮಗೆ ಬಂದಿದೆ, ಒಳಗಿಂದ ಅದು ಅಪೇಕ್ಷೆ ಹೋಗಬೇಕು. ಎಸ್, ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಎಸ್, ನೋಡಿ ಇದು ಹರಿದಾಸ್ ಠಾಕೂರ್. ಎಸ್, ಹರಿದಾಸ್ ಠಾಕೂರ್ ಅಂದರೆ ಯಾರು ಗೊತ್ತುಂಟ ನಿಮಗೆ? ಚೈತನ್ಯ ಚರಿತಾಮೃತ ಮಹಾಪ್ರಭುಗೆ ಯಾರಿಗೂ ಗೊತ್ತಿಲ್ಲ. ಹರಿದಾಸ್ ಠಾಕೂರ್ ಅಂದರೆ ಬ್ರಹ್ಮ. ಓಕೆ, ಸಮಯ ನೋಡಿ, ಇದು ಹೇಳಿದರೆ ಇದಕ್ಕೆ ತುಂಬ ಸಮಯ ಹೋಗ್ತದೆ. ಅದು ಕೂಡ ಸ್ವಲ್ಪ ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಈಸ್ ನಾಮಾಚಾರ್ಯ. ಅವರು ದಿವಸದಲ್ಲಿ 192 ಜಪ ಮಾಡ್ತಾಯಿದ್ರು. 500 ವರ್ಷ ಹಿಂದೆ 192 ಮಾಡೋದಾದರೆ ನಮಗೆ 16 ಸೊತ್ತಿಗೆ 2 ಗಂಟೆ ಬೇಕು, ನೀವು ಎಣಿಸಿ. ಹಾಗೆ ಇವರು ಎಸ್ ಕೃಷ್ಣ ವೃಂದಾವನ ಪಾಶನ್ ಬರುವಾಗ ಬ್ರಹ್ಮನಿಗೆ ಗೊತ್ತಿಲ್ಲ. ಬ್ರಹ್ಮ ಎಂತ ಮಾಡೋದು ಅಂದರೆ ಬಂದು ನೋಡ್ತಾನೆ, ಮತ್ತು ಅವ ಕೃಷ್ಣನ ಕರುಗಳನ್ನು ಮತ್ತು ಹಸುಗಳನ್ನು ಮತ್ತು ಗೋಪ ಫ್ರೆಂಡ್ಸನ್ನು ಅಪಹರಿಸುವಂಥದ್ದು. ಮತ್ತು ವಾಪಸ್ ಬರ್ತಾನೆ ಬ್ರಹ್ಮ. ಬಂದು ನೋಡುವಾಗ ಹಾಗೆ ಇದ್ದಾರೆ, ಅವನಿಗೆ ಶಾಕ್ ಆಗ್ತದೆ. ವಾಪಸ್ ಬ್ರಹ್ಮಲೋಕ ಹೋಗ್ತಾನೆ, ಅಲ್ಲಿ ಹಾಗೆ ಇದ್ದಾರೆ, ಅವನಿಗೆ ಗೊತ್ತಾಗ್ತದೆ ಇದು ಸಾಕ್ಷಾತ್ ಕೃಷ್ಣ ಅಂತ. ಮತ್ತೆ ಬರ್ತಾನೆ, ಬಂದು ಅಡ್ಡ ಬೀಳುವಂಥದ್ದು. ಹೇಗೆ ತಪ್ಪಾಯ್ತು ಅಂತ ಕೂಗ್ತಾನೆ, ಕೃಷ್ಣ ಕೃಷ್ಣ ಅಂದರೆ ರಿಪೆಂಟೆನ್ಸ್. ನಾನು ತಪ್ಪು ಮಾಡಿದ್ದೇನೆ ಕೃಷ್ಣ, ನಾನು ದೊಡ್ಡ ಪಾಪಿ ಕೃಷ್ಣ, ನನಗೆ ಗೊತ್ತಾಗಲಿಲ್ಲ ನೀನಂತ, ನನಗೆ ದೊಡ್ಡ ಶಿಕ್ಷೆ ಕೊಡು ಕೃಷ್ಣ ಇದಕ್ಕೆ, ಈ ರೀತಿ ಕೇಳ್ತಾ ಇದ್ದಾನೆ. ಅದಕ್ಕೆ ಲಾಸ್ಟಿಗೆ ಕೃಷ್ಣ ಎಂತ ಮಾಡ್ತಾನೆ ಅಂದರೆ, ಎಸ್ ಇವನಿಗೆ ಅಂದರೆ ಕೃಷ್ಣನಿಗೆ ಗೊತ್ತಾಗ್ತದೆ ಇದು ಜನ್ವಿನ ಅಂತ. ಈಗ ನಾವು ಮಾಡಿದ ಜನ್ವಿನ ಅಲ್ಲ, ನಾವು ಒಳಗೆ ಒಂದು ಹೊರಗೆ ಒಂದು, ಹಿಪೋಕ್ರೇಟ್ ಹೇಳ್ತಾರೆ ಅದಕ್ಕೆ. ನಾವು ಹೇಳೋದು ಮಾತ್ರ, ಒಳಗಿಲ್ಲ ಅದು. ನಾನು ತಪ್ಪಾಯಿತು ಇಲ್ಲ, ಒಳಗೆ ನಮಗೆ ಅದು ಫೀಲ್ ಆಗ. ಹಾಗೆ ಕೃಷ್ಣನಿಗೆ ಜನ್ವಿನ ಅಂತ, ಅದಕ್ಕೆ ಹೇಳ್ತಾನೆ, ನಾನು ನೆಕ್ಸ್ಟ್ 4500 ಇಯರ್ಸ್ ಆಗುವಾಗ ನಾನು ಚೈತನ್ಯವಾಗಿ ಬರ್ತೇನೆ, ಆಗ ನೀನು ಕೂಡ ಹುಡ್ತೀಯ. ಆಗ ಬ್ರಹ್ಮ ಹೇಳ್ತಾನೆ, ಆ ಲೈಫಲ್ಲಿ ನಾನು ನಿನಗಿಂತ ಮುಂದೆ ಹುಟ್ಟುವ ಹಾಗೆ ಮಾಡು, ಮತ್ತು ಯಾವಾಗಲೂ ನಿನ್ನ ಸ್ಮರಣೆ ನಾನು ಮಾಡ್ತಾ ಇರುವ ಹಾಗೆ ಮಾಡು, ಮತ್ತು ನಾನೊಂದು ನೀಚ ಫ್ಯಾಮಿಲಿಯಲ್ಲಿ ಹುಟ್ಟುವ ಹಾಗೆ ಮಾಡು, ಮತ್ತು ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗು, ಈ ರೀತಿ ಎಲ್ಲ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ ಆಯ್ತಾ ಅಂತ. ಹಾಗೆ ಚೇತನ ಹುಟ್ಟುವ ಮುಂಚೆ ಹರಿದಾಸ್ ಠಾಕೂರ್ ಹುಟ್ಟುವಂಥದ್ದು, ನೀಚ ಫ್ಯಾಮಿಲಿ ಅಂದರೆ ಮುಸ್ಲಿಂ ಫ್ಯಾಮಿಲಿಯಲ್ಲಿ ಹುಟ್ಟುವಂಥದ್ದು, ಮತ್ತು 192 ಜಪ ಮಾಡುವಂಥದ್ದು ಡೈಲಿ. ಮತ್ತು ಅವರು ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಿಂತ ಮುಂಚೆ ಅವರ ಲೀಲೆಯನ್ನು ಮುಗಿಸು ಅಂದರೆ ಸಾಯುವಂಥದ್ದು. ಆಗ ಚೈತನ್ಯ ಮಹಾಪ್ರಭು ಅವರ ಹೆಣವನ್ನು ಎಳೆದುಕೊಂಡು ಹೋಗುವಂಥದ್ದು, ಇದೆಲ್ಲ ಉಂಟು. ಹಾಗೆ ಹರಿದಾಸ್ ಠಾಕೂರ್ ಅವ ಮುಸ್ಲಿಂ ಫ್ಯಾಮಿಲಿ ಆಗಿದೆ, ಆಗ ಮುಸ್ಲಿಂ ರೂಲ್ ಇತ್ತು. ಆಗ ಎಲ್ಲರೂ ಹೋಗಿ ರಾಜನಿಗೆ ಕಂಪ್ಲೇಂಟ್ ಮಾಡುವಂಥದ್ದು, ಇವ ಅಲ್ಲಿ ಜಪ ಮಾಡ್ತಾರೆ, ಅದಕ್ಕೆ ಒಂದು ಹುಡುಗಿಯನ್ನು ಕಳಿಸುವಂಥದ್ದು.
ಇದು ಹುಡುಗಿ ಬೇರೆ ಅಲ್ಲ, ಇದು ದೇವಿ, ಮಾಯಾ ದೇವಿ. ಹಾಗೆ ಅವಳು ಹೋಗುವಾಗ ಹರಿದಾಸ್ ಠಾಕೂರ್ ಅಂದರೆ ದಿವಸದಲ್ಲಿ ಆಲ್ಮೋಸ್ಟ್ 20 ಗಂಟೆ ಜಪ ಮಾಡ್ತಾರೆ. ಜಪ ಮಾಡ್ತಾ ಇರುವಾಗ ಸಂಜೆ ಹೋಗ್ತಾಳೆ 6:30ಗೆ. ಹರಿದಾಸ್ ಠಾಕೂರ್ ಹೇಳ್ತಾರೆ, ಯಾಕೆ ಬಂದಿದ್ದೀಯಾ? ಅಲ್ಲ, ನಿಮ್ಮೊಟ್ಟಿಗೆ ನನಗೆ ಸಂಭೋಗ ಮಾಡಬೇಕು. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ನಂದು ಜಪ ಆಗಲಿಲ್ಲ, ನಿನ್ನೆದು ಪೆಂಡಿಂಗ್ ಉಂಟು, ನಾನು ಜಪ ಮಾಡ್ತೇನೆ, ಮತ್ತೆ ನೋಡುವ ಅಂತ. ಜಪ ಮಾಡ್ತಾ ಇದ್ದಾರೆ. ಲಾಸ್ಟಿಗೆ 9 ಗಂಟೆ ಅವಾಗ ಕೇಳ್ತಾಳೆ, ಇಲ್ಲ ನಾನು ಆಗಲಿಲ್ಲ ಅಂತ. ಲಾಸ್ಟಿಗೆ ಅವಳಿಗೆ ರಾತ್ರಿ ಆಗ್ತದೆ. ಲಾಸ್ಟಿಗೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ನೀನು ನಾಳೆ ಬಾ ಅಂತ ಹೇಳ್ತಾರೆ. ನಾಳೆ ಬಾ. ನೆಕ್ಸ್ಟ್ ದಿವಸ ವಾಪಸ್ ಹೋಗ್ತಾಳೆ. ಆಗ ಇವತ್ತು ಮಾಡ್ಬೋದಾ? ಇಲ್ಲ, ನನ್ನ ಜಪ ಪೆಂಡಿಂಗ್ ಉಂಟಂತ. ಹರಿ ಬೋಲ್. ಜಪ ಪೆಂಡಿಂಗ್ ಉಂಟಂತ ಹೇಳ್ತಾರೆ. ಲಾಸ್ಟಿಗೆ ಎಂತಾಗ್ತದೆ ಅಂದರೆ ಎರಡನೇ ದಿವಸ ಕೂಡ ಹಾಗೆ ಆಗ್ತದೆ. ಅವಳು ಹೋಗ್ತಾಳೆ. 3 ದಿವಸ ಬರ್ತಾಳೆ. ಬಂದು ಒಂದು ಗಂಟೆಯಲ್ಲಿ ಹರಿದಾಸ್ ಠಾಕೂರ್ ನೋಡ್ತಾಳೆ, ಮತ್ತು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಮ್ಮಿಡಿಯೇಟ್ ಅಲ್ಲಿಗೆ ಅಡ್ಡ ಬೀಳ್ತಾಳೆ ಹರಿದಾಸ್ ಠಾಕೂರ್ಗೆ. ಹರಿದಾಸ್ ಠಾಕೂರ್, ನಾನು ಎಂಥ ತಪ್ಪು ಮಾಡಲಿಕ್ಕೆ ಹೋದೆ? ಅವಳು ಆ್ಯಕ್ಚುಲಿ ವೈಶ್ಯೆ, ಪ್ರಾಸ್ಟಿಟ್ಯೂಟ್. ನಾನು ಎಂಥದ್ದು ದೊಡ್ಡ ತಪ್ಪು ಮಾಡಲಿಕ್ಕೆ ಹೋದೆ, ನಿನ್ನಂಥ ಶುದ್ಧ ಭಕ್ತರನ್ನು ಕೆಡಿಸಲಿಕ್ಕೆ ಹೋದೆ. ಅದಕ್ಕೆ ಹೇಳೋ, ಒಂದು ಶುದ್ಧ ಭಕ್ತರ ಹತ್ರ ನಾವು ಹೋದರೆ ನಾವು ಕೂಡ ಶುದ್ಧ ಭಕ್ತರಾಗ್ತೇವೆ ಅಂತ. ಅವಳು ಚೇಂಜ್ ಆದಳು. ಹಾಗಾಗಿ ನನಗೆ ನೀನು ದೀಕ್ಷೆ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಆಯಿತು, ನೀನು ನಿನ್ನ ಈ ಬಿಸ್ನೆಸ್ಸಿಂದ, ಪ್ರಾಸ್ಟಿಟ್ಯೂಟ್ ಬಿಸ್ನೆಸ್ಸಿಂದ ಎಂತೆಲ್ಲ ಹಣ ಮಾಡಿದ್ದೀಯಾ ಅದನ್ನೆಲ್ಲ ದಾನ ಮಾಡಿ ಬಾ. ಅವಳೆಲ್ಲ ಒಂದು ದಾನ ಮಾಡಿ ಬರ್ತಾಳೆ. ಮತ್ತು ಅವಳಿಗೆ ದೀಕ್ಷೆ ಕೊಡುವಂಥದ್ದು. ಮತ್ತು ಹರಿದಾಸ್ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅವಳಲ್ಲಿ ಇರ್ತಾಳೆ. ಹಾಗೆ ಇದು ಪವರ್. ಕೃಷ್ಣ ಪ್ರಜ್ಞೆಯಿಂದ ಇದಾಗ್ತದೆ. ನಮ್ಮಲ್ಲಿ ಇಂಟೆನ್ಸ್ ಕೃಷ್ಣ ಪ್ರಜ್ಞೆ ಇದ್ದರೆ ಎದುರು ನಾವನ್ನು ಮಾಡ್ಬೋದು, ಚೇಂಜ್ ಮಾಡ್ಬೋದು, ಪರಿವರ್ತನೆ ಆಗ್ತದೆ. ಎಸ್. ಶ್ಲೋಕ 10. ಎಸ್. ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಇವಾಂಬಶ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರತನಾಗಿ ಕರ್ತವ್ಯಗಳು ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ಎಸ್, ನಾನು ಕೃಷ್ಣ ನಿನ್ನ ಸೇವಕ. ಇದು ನನ್ನ ಕರ್ತವ್ಯ. ಹೇಗೆಂದರೆ ನರಸಿಂಹ ದೇವರು ಹಿರಣ್ಯಕಶಿಪನ ಕೊಂದ ಮೇಲೆ ಪ್ರಹ್ಲಾದ ಬರ್ತಾನೆ. ಪ್ರಹ್ಲಾದ ಬರುವಾಗ ಕೇಳುವಂಥದ್ದು, ಪ್ರಹ್ಲಾದ ನೀನು ಕೇಳು ಅಂತ. ಅದಕ್ಕೆ ಪ್ರಹ್ಲಾದ ಮಹಾರಾಜ್ ಹೇಳುವಂಥದ್ದು, ನಾನು ನಿಮ್ಮ ಸೇವಕ, ನಾನು ನಿಮ್ಮೊಟ್ಟಿಗೆ ಬಿಸ್ನೆಸ್ ಮಾಡೋದಲ್ಲ, ನಿಮ್ಮ ಸೇವೆ ಮಾಡೋದು ನನ್ನ ಕರ್ತವ್ಯ. ಈಗ ನಮಗೆ ಅದು ಮರೆತು ಹೋಗಿದೆ. ಭಗವಂತನನ್ನು ಸೇವೆ ಮಾಡೋದು ನಮ್ಮ ನಿಜವಾದ ಕರ್ತವ್ಯ. ನಾವು ಇವರ ಸೇವೆ ಮಾಡ್ತಾ ಇದ್ದೇವೆ, ಅದು ನಮ್ಮ ಕರ್ತವ್ಯ ಅಲ್ಲ, ಅದು ಮೆಟೀರಿಯಲ್. ನೆಕ್ಸ್ಟ್ ಲೈಫಲ್ಲಿ ಚೇಂಜ್ ಆಗ್ತದೆ. ನೆಕ್ಸ್ಟ್ ಲೈಫಲ್ಲಿ ಬೇರೆ ಅಪ್ಪ ಅಮ್ಮ, ಈ ಲೈಫಲ್ಲಿ ಇದು ಅಪ್ಪ ಅಮ್ಮ. ಅದು ಕೃಷ್ಣ ಯಾವಾಗಲೂ ನಮ್ಮೊಟ್ಟಿಗೆ ಪರಮಾತ್ಮನಾಗಿ ಇರ್ತಾನೆ. ಹಾಗೆ ಫಲಗಳನ್ನು ಭಗವಂತನ ಅರ್ಪಿಸಿ ಯಾರು ನಿರ್ಲಿಪ್ತನ ಕರ್ತವ್ಯಗಳು ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪ ಇಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸಕ್ಕೆ ಪಾಪ ಇಲ್ಲ. ಇಲ್ಲದೆ ನಾವು ಬೇರೆ, ಈಗ ಮೃಗನ ಕಥೆ ನೀವು ಕೇಳಿದ್ದೀರಿ, ಒಳ್ಳೆಯದು ಕೆಲಸ ಮಾಡಿದಲ್ಲವ, ದಾನ ಮಾಡಿದ ಹಸುವನ್ನು ಬಂಗಾರ ಹಾಕಿ, ಅದು ಕೂಡ ಅವನಿಗೆ ಆಯಿತು. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪಾಪದ ಲೇಪ ಇಲ್ಲ. ಶ್ಲೋಕ 18. ಎಸ್. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಅಸ್ತಿನಿ ಸುನೀಚೈವ ಸ್ವಭಾಕೆ ಚ ಪಂಡಿತ ಸಮದರ್ಶಿನ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ದರಿಂದ ವಿದ್ಯಾವಿನಯ ಸಂಪನ್ನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವವನು ಅಂತೆ ಒಂದೇ ರೀತಿ ಕಾಣುತ್ತಾರೆ. ನಮಗೆ ಹಾಗೆ ಕಾಣಲಿಕ್ಕೆ ಆಗುವುದಿಲ್ಲ. ಈಗ ಪ್ರಭುಪಾದ್ ಅಮೇರಿಕಕ್ಕೆ ಹೋದರು. ಪ್ರಾಕ್ಟಿಕಲಿ ಎಲ್ಲರೂ ಅಂದರೆ ಮೀಟ್ ಈಟರ್ಸ್ ಮತ್ತು ಎಲ್ಲರೂ ಎಂತ ಹೇಳುವಂಥದ್ದು ಡ್ರಗ್ಸ್ ಎಲ್ಲ ತೊಗೊಳ್ತಾಯಿದ್ರು ಅಂಥವ್ರು. ಹಾಗೆ ಪ್ರಭುಪಾದ್ 6 ತಿಂಗಳು ಎಂಥ ರೂಲ್ಸ್ ಹೇಳಿಲ್ಲ. ಪ್ರಭುಪಾದ್ ಅವರ
ಕೀರ್ತನ್ ಕೇಳ್ತಾ ಇದ್ರು ಅವರು. ಮತ್ತು ಡೈಲಿ ಪ್ರಭುಪಾದ ಅಂತಂದರೆ ನೀವು ನಂಬಲಿಕ್ಕಿಲ್ಲ, ಅವರಿಗೆ ಒಂದು ಸಣ್ಣ ಗ್ಯಾರೇಜ್ ಇತ್ತು. ವೀಕ್ ಡೇಸಲ್ಲಿ 30 ಜನ ಬರ್ತಾಯಿದ್ರು, ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ 300 ಜನ ಬರ್ತಾಯಿದ್ರು. ಪ್ರಭುಪಾದ ದೊಡ್ಡ ಕುಕ್, ಪ್ರಭುಪಾದ ಅಡುಗೆ ಮಾಡುವಂಥದ್ದು, ಪ್ರಭುಪಾದ ಅವರಿಗೆ ಬಡಿಸುವಂಥದ್ದು. ಅವರಿಗೆ ಸ್ಪೂನಲ್ಲಿ ತಿಂದು ಅಭ್ಯಾಸ, ಕೈಯಲ್ಲಿ ತಿಂದು ಅಭ್ಯಾಸ ಇಲ್ಲ. ಪ್ರಭುಪಾದೇ ಆ ಪ್ಲೇಟನ್ನು ತೆಗೆಯುವಂಥದ್ದು. ನೀವು ಎಣಿಸಿ, ಪ್ರಭುಪಾದಿದು ಹ್ಯುಮಿಲಿಟಿ, ಎಂಥ ನಮ್ರತೆ ಪ್ರಭುಪಾದಿದು. ಹಾಗಾಗಿ 6 ತಿಂಗಳಲ್ಲಿ ಒಬ್ಬ ಕೇಳಿದ, ಈಸ್ ದೇರ್ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟು ದಿಸ್ ಕ್ಲಬ್? ಅಂದರೆ ಅವರು ಆ ಸಣ್ಣ ಒಂದು ಜಾಗ ಇತ್ತು ಗ್ಯಾರೇಜ್, ಅದಕ್ಕೆ ಕ್ಲಬ್ ಅಂತ ಹೆಸರು. ಅದಕ್ಕೆ ಪ್ರಭುಪಾದ ಆಗ ನೋಟಿಸ್ ಬೋರ್ಡಲ್ಲಿ ಹಾಕಿದರು, ನೋ ಮೀಟ್ ಈಟಿಂಗ್, ನೋ ಗ್ಯಾಮ್ಲಿಂಗ್, ನೋ ಇಲಿಸಿಟ್ ಸೆಕ್ಸ್, ನೋ ಇಂಟಾಕ್ಸಿಕೇಷನ್. ಅಂದರೆ ಮಾಂಸಾಹಾರಿ ಇಲ್ಲ, ಮತ್ತು ಮದ್ಯಪಾನ ಇಲ್ಲ, ಅನೈತಿಕ ಸ್ತ್ರೀಯೊಟ್ಟಿಗೆ ಸಂಬಂಧ ಇಲ್ಲ, ಮತ್ತು ಜೂಜಿ ಇಲ್ಲ, ಬೋರ್ಡಲ್ಲಿ ಹಾಕಿದ್ರು. ಅವರು ಕೇಳಿದ ಮೇಲೆ. ಹಾಗಾಗಿ ಪ್ರಭುಪಾದ ಅಂತಂದರೆ ಎಲ್ಲರನ್ನು ಒಂದೇ ರೀತಿ ನೋಡುವವರು, ನಮಗೆ ಆಗೋದಿಲ್ಲ. ಗೋವಿಂದ ದೇವಿದಾಸಿ, ಮಾಲತಿ ದೇವಿದಾಸಿ ಅವ್ರು ಹೇಳುವಂಥದ್ದು, ಪ್ರಭುಪಾದ ಡಿಸೈಪಲ್ಸ್, ವೆನ್ ಪ್ರಭುಪಾದ ವಾಸ್ ಸೀಯಿಂಗ್ ಹಿಸ್ ಐಸ್ ವಾಸ್ ಲೈಕ್ ಲೋಟಸ್ ಪೆಟಲ್. ಅವರಿಗೆ ನಾವೀಗ ನೋಡುವಾಗ ಹೆಂಗಸರು ನೋಡ್ತೇವೆ, ಹೆಂಗಸರು, ಗಂಡಸು. ಪ್ರಭುಪಾದ ಹಾಗೆ ಅಲ್ಲ, ಪ್ರಭುಪಾದ ಡೈರೆಕ್ಟ್ ಆತ್ಮವನ್ನು ನೋಡುವಂಥದ್ದು, ಡಿಸ್ಕ್ರಿಮಿನೇಷನ್ ಇಲ್ಲ. ಒಮ್ಮೆ ಪ್ರಭುಪಾದ, ಇದು 1970ಯಲ್ಲಿ ಪ್ರಭುಪಾದ ಇಂಗ್ಲೆಂಡಿಗೆ ಹೋಗ್ತಾರೆ. ಪ್ರಭುಪಾದ ಹೇಳುವಂಥದ್ದು, ಲಾಸ್ಟ್ ಲೈಫ್ ಒನ್ ಪರ್ಸನ್ ವಾಸ್ ಪ್ರೈಮ್ ಮಿನಿಸ್ಟರ್, ನೌ ಈಸ್ ಎ ಡಾಗ್ ಇನ್ ಇಂಗ್ಲೆಂಡ್. ಲಾಸ್ಟ್ ಲೈಫಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿದ್ದ, ಪ್ರಧಾನಮಂತ್ರಿ. ಯಾವ ದೇಶದಂತ ಹೇಳೋದಿಲ್ಲ ನಾವು, ನಿಮ್ಗೆ ಅಂದಾಜಾಗಬೇಕು, ಬುದ್ಧಿವಂತರಾದ ನಿಮ್ಗೆ ಅಂದಾಜಾಗಬೇಕು. ಹಾಗಾಗಿ ಲಾಸ್ಟ್ ಲೈಫಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿದ್ದ, ಈಗ ಇಂಗ್ಲೆಂಡಲ್ಲಿ ನಾಯಿ ಆಗಿದ್ದಾನೆ. ಯಾಕೆಂದ್ರೆ ಪ್ರಭುಪಾದಿಗೆ ಕಾಣ್ತದೆ ಅದು, ಹಾಂ, ಆತ್ಮ ಕಾಣ್ತದೆ. ಪ್ರಭುಪಾದ, ವಾಟ್ ಈಸ್ ದ ಯೂಸ್ ಆಫ್ ಬಿಕಮಿಂಗ್ ಒನ್ ಲೈಫ್ ಪ್ರೈಮ್ ಮಿನಿಸ್ಟರ್ ನೌ ಡಾಗ್? ಯಾಕೆಂದ್ರೆ ಅವ ಗಡಿ ಇಂಗ್ಲೆಂಡಿಗೆ ಹೋಗ್ತಾ ಇದ್ದ, ಅವನ ಸೂಟ್ ಹಾಕಲಿಕ್ಕೆ ಎಲ್ಲದಕ್ಕೂ, ಇಲಿಸಿಟ್ ಸೆಕ್ಸಿಗೆ. ಹಾಗಾಗಿ ಅಲ್ಲಿ ನಾಯಿ ಆಗಿದ್ದಾನೆ. ಎಂಥ ಪ್ರಯೋಜನ? ಏನು ಪ್ರಯೋಜನ, ಏನು ಪ್ರಯೋಜನ? ಹಾಗೆ ನಿಜವಾದ ಇಲ್ಲಿ ಅಂತ ನಮ್ರದ ಜ್ಞಾನಿಗಳು, ನಿಜವಾದ ಜ್ಞಾನ ಪಡೆದವಂತ ಎಲ್ಲರನ್ನು ಒಂದೇ ರೀತಿ ನೋಡ್ತಾರಂತೆ. ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು. ನಾಯಿ ಮಾಂಸ ಎನ್ನುವರು ಅಸ್ಸಾಮಲ್ಲಿದ್ದಾರೆ, ಮತ್ತು ನಾರ್ತ್ ಈಸ್ಟಲ್ಲಿದ್ದಾರೆ, ಕೊರಿಯಾದಲ್ಲಿ ತಿಂತಾರೆ, ಮತ್ತು ಚೈನಾದಲ್ಲಿ ತಿಂತಾರೆ, ಜಪಾನಲ್ಲಿ ತಿಂತಾರೆ, ಇಲ್ಲಿ ತಿಂತಾರೆ ನಾಯಿ ಮಾಂಸ. ಅವರಿಗೆ ಚಂಡಾಳ ಅಂತ ಹೆಸರು. ಅಷ್ಟು ವರ್ಷಿದ್ದರೆ ಸೇಮ್ ತಗೊಳ್ತಾರೆ. ಹಾಂ, ಅಷ್ಟು ವರ್ಷಿದ್ದರೆ ಸಮೇತ ಅವರು ನೋಡುವಂಥದ್ದು, ಅವರನ್ನು ಕೂಡ ಆತ್ಮದ ಇದರಲ್ಲಿ ನೋಡ್ತಾ ಇದ್ದಾನೆ. ಹಾಂ, ಸಮಾನವ. ನಮಗೆ ಆಗುವುದಿಲ್ಲ. ನಾವು ಬಂದಾಗಲೇ ಛೀ ವ್ಯಾಕ್ ಅಂತ ಹೇಳ್ತೇವೆ ನಾವು, ಹೋಗು ಮಾರೆ, ನನ್ನ ಮುಟ್ಟಬೇಡ, ಈ ರೀತಿ ಹೇಳ್ತೇವೆ. ಎಸ್, ಓಕೆ. ಶ್ಲೋಕ 22, ಇಂಪಾರ್ಟೆಂಟ್ ಶ್ಲೋಕ. ಏಹಿ ಸಂಸ್ಪರ್ಶಜ ಭೋಗ ದುಃಖಯೋ ನೈಯೇವತೆ ಆದಿಯಂತವಂತ ಕೌಂತೆಯ ನ ತೇಷು ರಮತೆ ಬುಧ. ವಿಷಯೇಂದ್ರಿಯಗಳ ಸಂಪರ್ಕ ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರ ಅರ್ಜುನನೇ, ಇಂಥ ಸುಖಗಳಿಗೆ ಆದಿ ಅಂತ್ಯ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಹೇಗೆಂದರೆ ಇಂದ್ರಿಯ ಸುಖದಿಂದ ದುಃಖವೇ. ಈಗ ಸಪೋಸ್ ನಿಮ್ಮ ಕಾಲಲ್ಲಿ ಗಜ್ಜಿಯಾಗಿದೆ, ಗಜ್ಜಿ ಆದರೆ ತುರಿಸುವಂತ ಆಗ್ತದಲ್ಲ, ತುರಿಸ್ತೀರಿ, ಖುಷಿ ಆಗ್ತದೆ ತುರಿಸುವಾಗ. ಲಾಸ್ಟಿಗೆ ರಕ್ತ ಬರ್ತದೆ, ನಿಲ್ಲಿಸ್ತೀರಿ, ರಕ್ತ ಬರೋ ನಿಲ್ಲಿಸ್ತೀರಿ. ಆ್ಯಕ್ಚುಲಿ ಇಂದ್ರಿಯ ಸುಖದಿಂದ ದುಃಖವೇ, ಆದರೆ ನಮಗೆ ತುರಿಸುವಾಗ ರಕ್ತ ಬರ, ಸಿಟ್ಟು ಬರ್ತದೆ ನಮಗೆ. ಅಲ್ಲಿ ಮಾಡಬಾರ್ದಿತ್ತು, ನಾನು ಮಾಡಬಾರ್ದಿತ್ತು. ಹಾಗೆ ಇಂದ್ರಿಯ ಸುಖದಿಂದ ದುಃಖವೇ. ಹೀಗೆ ಇಲ್ಲಿ ನೋಡಿ, ಸಾರಿ, ಇದು ಒಂದು ಕಣ್ಣು, ನೆಕ್ಸ್ಟ್ ಸೌಂಡು. ಈ ಒಂದು ಇಲ್ಲಿ ಎಂತ ಹೇಳುವಂಥದ್ದು, ಅದು ರೈನಿ ಸೀಸನ್ಗೆ ಬರ್ತದೆ, ಲೈಟ್ ಹತ್ರ ಬರ್ತದೆ, ಹಾಂ, ಬಂದು ಅದು ಮತ್ತೆ ಸಾಯ್ತದೆ. ಅದಕ್ಕೆ ನೋಡುವುದು ಪ್ರಬಲ. ನೆಕ್ಸ್ಟ್ ಜಿಂಕೆಗೆ ಸೌಂಡು. ಇವ ಎಂತಂದರೆ ಬೇಟೆಗಾರ ಎಂತ ಮಾಡೋದು ಅಂದರೆ ಫ್ಲೂಟನ್ನು ಬಾರಿಸುವಂಥದ್ದು, ಖುಷಿ ಆಗ್ತದೆ, ಅದು ಹೋಗುವಂಥದ್ದು, ಬೇಟೆ ಆಡ್ತಾನೆ. ನೆಕ್ಸ್ಟ್
ಇದು ಒಂದು ಸ್ಮೆಲ್ಲಿಗೆ ಅಂತ ಹೋಗುವಂಥದ್ದು, ಅಲ್ಲಿ ಹೋಗಿ ಸಾಯ್ತದೆ. ನೆಕ್ಸ್ಟ್ ಇವ ಯಾರು ಮೀನನ್ನು ಇಡುವವ ಗಾಲ ತಿನ್ನಲಿಕ್ಕೆ ಅಂತ ಹೋಗುವಂಥ ಸಾಯ್ತದೆ. ಮತ್ತು ಇದು ಆನೆ. ಆನೆ ಅಂತಂದರೆ ಕಾಡಾನೆಯನ್ನು ಹಿಡಿಯುವುದು ತುಂಬ ಕಷ್ಟ. ಅದಕ್ಕೆ ಎಂತ ಮಾಡೋದು, ಬೇಟೆಗಾರ ಎಂತ ಮಾಡೋದು ಅಂದರೆ ಹೆಣ್ಣಾನೆಯನ್ನು ಬಿಡುವಂಥದ್ದು, ಸೆಕ್ಸಿಗೆ ಅಂತ ಹೋಗ್ತದೆ, ಹೋಗಿ ಅಲ್ಲಿ ಒಂದು ಪಿಟ್ಟು ತೋಡಿರ್ತಾನೆ, ಅದಕ್ಕೆ ಬೀಳ್ತದೆ. ಹಾಗಾಗಿ ಇದು ಇಲ್ಲಿ ಒಂದೊಂದು ಇಂದ್ರಿಯಗಳು ಪ್ರಬಲ, ಆದರೆ ಮನುಷ್ಯಂದು ಎಲ್ಲ ಇಂದ್ರಿಯಗಳು ಪ್ರಬಲ. ನೋಡಿ ನೆಕ್ಸ್ಟ್ ನೋಡಿ, ಮನುಷ್ಯಂದು ಎಲ್ಲ ಇಂದ್ರಿಯಗಳು ಪ್ರಬಲ. ಅವ ಎನಿ ಮೂಮೆಂಟ್ ಅವ ಬೀಳ್ಬೋದು. ಆಗ ನಾವು ಎಷ್ಟು ಜಾಗೃತಿ ಆಗಿರಬೇಕು. ಹಾಗಾಗಿ ಇಂದ್ರಿಯಗಳಿಂದ ಫಸ್ಟಿಗೆ ಕಣ್ಣಿನಿಂದ ಕೃಷ್ಣನ ನೋಡಬೇಕು, ಕಿವಿಯಿಂದ ಕೃಷ್ಣನ ಬಗ್ಗೆ ಕೇಳಬೇಕು, ಮೂಗಿನಿಂದ ಕೃಷ್ಣನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡಬೇಕು, ಬಾಯಿಯಿಂದ ಕೃಷ್ಣ ಪ್ರಸಾದ ನಾಲೆಯಿಂದ ಕೃಷ್ಣ ಪ್ರಸಾದ ತಿನ್ನಬೇಕು, ಮತ್ತು ಸ್ಪರ್ಶ ಭಕ್ತರನ್ನು ಸ್ಪರ್ಶ ಮಾಡಬೇಕು. ಹಾಗಾಗಿ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಯೂಸ್ ಮಾಡಬೇಕು. ಇಲ್ಲದ್ರೆ ನಾವು ಬೀಳ್ತೇವೆ, ಇಮ್ಮಿಡಿಯೇಟ್ ನಾವು ಬೀಳ್ತೇವೆ. ತುಂಬ ಅಂದರೆ ಉಳಿದ ಜೀವಿಗಳಿಗೆ ಒಂದೊಂದು ಇಂದ್ರಿಯಗಳು, ನಮ್ಮದು ಎಲ್ಲ ಇಂದ್ರಿಯಗಳು ಪ್ರಬಲ. ಹಾಗೆ ನಾವು ತುಂಬ ಜಾಗೃತೆಯಲ್ಲಿ ಇರಬೇಕು. ಎಸ್, ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆ ಭೋಕ್ತ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಂಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯು ಹಿತೇಶಿಯು ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಈಗ ಎಲ್ಲರಿಗೂ ಶಾಂತಿ ಬೇಕು. ನೀವೆಲ್ಲ ಇದು ಯಜ್ಞ ಎಲ್ಲ ಮಾಡ್ತೀರಲ್ಲ, ಯಜ್ಞ ಮಾಡುವಾಗ ಆಂ ಶಾಂತಿ ಆಂ ಶಾಂತಿ ಎಲ್ಲ ಮಾಡ್ತೀರಿ. ಆ್ಯಕ್ಚುಲಿ ಶಾಂತಿ ಸಿಗುವುದಿಲ್ಲ ಅದರಿಂದ. ಶಾಂತಿಯ ಫಾರ್ಮುಲಾ ಗೊತ್ತಿಲ್ಲ ಜನರಿಗೆ. ಶಾಂತಿಯ ಫಾರ್ಮುಲಾ ಇಲ್ಲೇ ಉಂಟು. ಎಂದ ಭೋಕ್ತಾರ ಎಂಜಾಯರ್ ಕೃಷ್ಣ, ಭೋಕ್ತಾರ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರನ್ ಕಂಟ್ರೋಲರ್ ಕೃಷ್ಣ, ಸುಹೃದಂ ಸರ್ವಭೂತನಾಂ ವೆಲ್ ವಿಶರ್ ಕೂಡ ಕೃಷ್ಣ. ಇದು ಶಾಂತಿಯ ಫಾರ್ಮುಲಾ. ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ವೆಲ್ ವಿಶರ್ ಕೃಷ್ಣ. ಹೀಗೆ ಪ್ರಭುಪಾದ ಹೇಳುವಂಥದ್ದು, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ಆ್ಯಸ್ ಫೇಲ್ಡ್ ಇನ್ ಇಸ್ ಡ್ಯೂಟಿ. ಅವರವರ ಆ್ಯಕ್ಚುಲಿ UNO ಫಾರ್ಮ್ ಮಾಡಿದೆ ಯಾಕೆಂದರೆ ವಿಶ್ವದಲ್ಲಿ ಶಾಂತಿ ತರಲಿಕ್ಕೆ. ಶಾಂತಿ ಉಂಟಾ? ಇಲ್ಲ. ಯಾಕೆಂದರೆ ಕೃಷ್ಣ ಇಲ್ಲ. ನಾನು ಎಂಜಾಯರ್. ರಷ್ಯಾ ಹೇಳುವುದು ನಾನು ಎಂಜಾಯರ್, ಯುಕ್ರೇನ್ ಹೇಳುವುದು ನಾನು ಎಂಜಾಯರ್, ಅಮೇರಿಕ ಹೇಳುವುದು ನಾನು ಎಂಜಾಯರ್, ಚೈನಾ ಹೇಳುವುದು ನಾನು ಎಂಜಾಯರ್, ಭಾರತ ಹೇಳುವುದು ನಾನು ಎಂಜಾಯರ್. ಯಾರು ಎಂಜಾಯರ್? ಎಂಜಾಯರ್ ಕೃಷ್ಣ. ಕಂಟ್ರೋಲರ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಅಮೇರಿಕ ಹೇಳುವೊಂದು ಯುಕ್ರೇನಿಗೆ, ಚೈನಾ ಹೇಳುವೊಂದು ನಾನು ಸಪೋರ್ಟ್ ಮಾಡ್ತೇನೆ ಅಂತ. ರಷ್ಯಾ ಬಿಡ್ತಾ ಇಲ್ಲ. ಯಾರು ಕಂಟ್ರೋಲರ್? ಕೃಷ್ಣ ಕಂಟ್ರೋಲರ್. ವೆಲ್ ವಿಶರ್ ಯಾರು? ವೆಲ್ ವಿಶರ್ ಕೃಷ್ಣ. ಹಾಗೆ ಇದು ಶಾಂತಿಯ ಫಾರ್ಮುಲಾ. ಹಾಗೆ ಇದು ಯಾವಾಗ ನಮಗೆ ಗೊತ್ತಾಗ್ತದೆ, ಆಗ ನಮಗೆ ನಿಜವಾದ ಶಾಂತಿ ಸಿಗ್ತದೆ. ಎಸ್, ಅಧ್ಯಾಯ ಸಾರಾಂಶ. ಸನ್ಯಾಸ ಕರ್ಮಯೋಗ ಯಶ್ರೇಯ. ಕರ್ಮಯೋಗ ಸನ್ಯಾಸ, ಕರ್ಮಯೋಗ ವಿಶಿಷ್ಯತೆ. ನಿಷ್ಕಾಮ ಕರ್ಮಯೋಗ ಕುರ್ವಾನಪಿ ನ ಲಿಪ್ಯತೆ. ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಮುಕ್ತಿ. ಕುರ್ವಾನಪಿ ನ ಲಿಪ್ಯತೆ. ದೇವೋತ್ತಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವ ಮೂಲಕ ಮುಕ್ತಿ. ಜ್ಞಾತ್ವಾ ಮಾಂ ಶಾಂತಿಂ ರಿಚ್ಛತಿ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆಯಲ್ಲಿ ಕೇಳ್ಬೋದು. ಪ್ರಭು ನಿಮ್ಮ ವಾಟರ್ ನೋಡಿ. ಇವತ್ತು ಸ್ವಲ್ಪ ಸಮಯಕ್ಕೆ ಮುಗಿಸಿದೆ. ಟೈಮ್ ನೋಡ್ತಾ ಇದೆ ಗಡಿ. ಎಸ್, ಯಾರಿಗಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಎರಡು ಪ್ರಶ್ನೆ ಉಂಟಾ? ಇಲ್ವಾ? ಎರಡು ಪ್ರಶ್ನೆ? ಓಕೆ, ಹಾಗಾದರೆ ನಾವು ಮುಕ್ತಾಯ ಮಾಡುವ. ವಾಂಛಾಕಲ್ಪತರು ವಿಶ್ವ ಕೃಪಾ ಸಿಂಧುಭ್ಯೋ ಜಪತಿ ನಾಮ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮ. ಅನಂತ ಕೋಟಿ ವೈಷ್ಣವ ವಂದಕಿ ಜನ ನಾಮಾಚಾರ್ಯ ಶ್ರೀಹರಿದಾಸ ಗುಜೆ. ಹರೇ ಕೃಷ್ಣ. ಧನ್ಯವಾದ. ಓಂ ತತ್ಸತ್. ಹರೇ ಕೃಷ್ಣ. ಇಲ್ಲಿಗೆ ಇಂದಿನ ಅಧ್ಯಾಯ 5 ಮುಗಿಯಿತು. ಬರುವ ವಾರ ಅಧ್ಯಾಯ 6 ಮಾಡ್ತಾ ಇದ್ದಾರೆ. ಎಲ್ಲರೂ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ